ಇನ್ನಿತ ಈ ಪುರ್ಲಕಂಠದ ಸಂವಾದದ ಮತ್ತಾರ್ಮೆದ ಪೀಠಡೆ ದೇಯಿ ಬೈದಿದ ಪೀಠಡು ಒಲಗ ಆಯ್ನಂಚಿತನ ನಮ್ಮ ಹಿರಿಯರೇ ಶ್ರೀಯುತ ಬನ್ನಂಚೆ ಬಾಬು ಅಮೀನ್ ಮೇರೆನೆ ಮೋಕೆಡೆ ಎದುಕೊನೊಂದುಲ್ಲ ಅಂಚನೆ ನನೊಂದಿ ಸಂವಾದದ ಪೀಠ ಸಾಯನ ವೈದ್ಯ ಪೀಠ ಈ ಪೀಠಗೆ ಬ್ರಹ್ಮ ವೈದ್ಯರುಗಳ ಅಧ್ಯಯನ ಕೇಂದ್ರ ರಿಜಿಸ್ಟರ್ಡ್ ವೈದ್ಯಶ್ರೀ ಆದಿ ಉಡುಪಿ ಎತ್ತ ಗುರಿಕಾರ್ರೆ ಶ್ರೀ ದಾಮೋದರ್ ಕಲ್ಮಾಡಿ ಮೆರಡು ಮೋಕೆಡೆ ಚಾವಡಿದ ಮಾನ್ಯಾದಿಗೆದ ಮತ್ತರ್ಮೆಗೆ ಎದುಕೊನೊಂದುಲ್ಲ ಈ ಫೋಟೋ ಸಾಯನ ವೈದ್ಯ ಪೀಠದ ಒಲಗ ಆಯ್ನ ಚಿತ್ರ ಶ್ರೀಯುತ ದಾಮೋದರ್ ಕಲ್ಮಾಡಿ ಮೆರಡೆ ಕೂಟದ ಸಂಚಾಲಕರೇ ಶ್ರವಣ್ ಕೆ ಅಂಚನ್ ಮೋಕೆಡೆ ಎದುಕೊನೊಡು ಪಣದ ಏಡ ಭಿನ್ನಾಯ್ತೊಂದುಲ್ಲ ಸಂವಾದದ ನನೊಂಚಿ ಪೀಠ ಪಯ್ಯ ವೈದ್ಯ ಪೀಠ ಈ ಪೀಠಗೆ ಮೋಕೆಡೆ ಎದುಕೊನೊಂದುಲ್ಲ ತರಂಗದ ನಿವೃತ್ತ ಉಪಸಂಪಾದಕರು ಶ್ರೀಯುತ ಚೆಲುವರಾಜ ಪೆರಂಪಳ್ಳಿ ಇರೇನೆ ಮೋಕೆಡೆ ಚಾವಡಿದ ಮಾನ್ಯಾದಿಗೆದ ಗತ್ತದ ಗುತ್ತದ ಮನೆಗೆ ಮೋಕೆಡೆ ಎದುಕೊನೊಂದುಲ್ಲ ಈ ಫೋಟೋ ಪಯ್ಯ ವೈದ್ಯ ಪೀಠದ ಒಲಗ ಆಯ್ನ ಚಿಂತನ ಶ್ರೀಯುತ ಚೆಲುವರಾಜ್ ಪೆರಂಪಳ್ಳಿ ಮೇರೆಡೆ ಕೂಟದ ಸಂಚಾಲಕರು ರಶ್ಮಿ ಸಿ ಕರ್ಕೆರ ಮೇರೆ ಮೋಕೆಡೆ ಎದುಕೊನೊಡು ಪಣದ ಏಡ ಭಿನ್ನಾಯ್ತೊಂದುಲ್ಲ ಚಾವಡಿದ ಮಾನ್ಯಾದಿಗೆದ ಅಧಿಕಾರದ ಪೀಠ ಸಂವಾದದ ಪೀಠ ಈ ಪೀಠದ ಒಲಗ ಆಪಿನಂಚಿತನ ನಮ್ಮ ಲೆಪ್ಪದ ಬಿನ್ನೆರೆ ಚೆಲ್ವರಾಜ್ ಪೆರಂಪಳ್ಳಿ ಮೇರೆನೆ ಮೋಕೆಡೆ ಎದುಕೊನೊಂದುಲ್ಲ ಈ ಲೇಸದ ಪುರ್ಲಕಂಠದ ಸಂವಾದ ಗಡುದಾಂಟಂದಿಲಕ ಪುಡಿಬಲ್ಲಡೆ ಪೊತ್ತೊನ್ನಾರೆ ಸಮನ್ವಯಗಾರರೇ ರಾಷ್ಟ್ರ ಪ್ರಶಸ್ತಿ ವಿಜೇತ ಮುಖ್ಯೋಪಾಧ್ಯಾಯರೇ ಸಿರಿ ತುಳುಚಾವಡಿ ಉಡುಪಿದ ಗುರಿಕಾರೆ ಶ್ರೀ ಕುದಿ ವಸಂತ ಶೆಟ್ರನೆ ಈ ಪೊರ್ತು ಕಿನ್ನಿದಾರು ಪೀಠಗ ಮೋಕೆಡೆ ಎದುಕೊನೊಂದುಲ್ಲ ಕಿನ್ನಿದಾರು ಪೀಠದ ಒಲಗ ಆಯ್ನ ಚಿಂತನ ಶ್ರೀಯುತ ಕುದಿ ವಸಂತ ಶೆಟ್ರನ ಈ ಪೊರ್ತು ಸತೀಶ್ ಎ ಮೇಲೆ ಮೋಕೆಡೆ ಎದುಕೊನೊಡು ಪಣದ ಇದ ಭಿನ್ನಾಯ್ತೊಂದುಲ್ಲ ರಾಜ್ಯ ಕೂಡಿಕಲ ಅರ್ಥಗೊಂಜಿ ಗುಟ್ಟ ಮಲ್ತಿಲ ಕಾಂಡು ಈ ಪೊರ್ತು ಪಗಲೊಡು ಆರತಿ ಮುತ್ತುಡು ದೇಸೆ ಪನ್ಪಿನಂಚಿತನ ಪಾರ್ದನದ ಸಾಲನು ಪತ್ತೊಂದು ಪೊರ್ಲಕಂಠದ ಕೋಟಿ ಚೆನ್ನಯ್ಯ ಜೀವನ ಚರಿತಂ ಪನ್ಪಿನಂಚಿತನ ಲೇಸಗೆ ನಮ್ಮ ಮಾತೆಲ್ಲ ಆದಿಯ ಬಂದುಲ್ಲ ಈ ಪೊರ್ತು ಸ್ವರ ಒಂಟೆಗೆ ಕೊರೊಂದುಲ್ಲ ಸಮನ್ವಯಕಾರರಾಯನ ಚಿತ್ರ ಶ್ರೀ ಕುದಿ ವಸಂತ ಶೆಟ್ರೆ ಈ ಲೇಸನ ನಡಪಾದು ಕೊರಡು ಪಣದಕ್ಕೆ ಏನೊಂದು ಹೊರ ಜೋರಾಯನ ಕೈತಾಡಿದ ಬಿಟ್ಟು ಲೇಸಿಗೆ ಆದಿಯ ಬಂದುಲ್ಲ ಪುಣ್ಯಭೂಮಿ ತುಳುನಾಡದ ತುಳುವಪ್ಪನ ಪಾದಪತ್ತೊಂದು ನಮ್ಮೊಂದು ವೈದ್ಯನ ಚಿತ್ರ ಸತ್ತಿಲ್ಲನ್ನು ಸಿಗುತ್ತೊಂದು ನಾಗ ಬೆಂಬೆರನ್ನ ನೆನಪಂತೊಂದು ದೇವರನ್ನ ಪಾದಪತ್ತೊಂದು ಈ ಕಾರ್ಯಭಾಗವನ್ನು ಶುರು ಮಲ್ತೊಂದಲ್ಲ ಮಾತರಿಗಳ ತೋರೈತು ಸುಲ್ಮೆ ಸಂದ ಒಂದು ಈಗೆಲ್ಲ ಈ ಒಜ್ಜಿ ಸಂವಾದ ಕಾರ್ಯಕ್ರಮನು ನಿಗಲೆದರದಿ ಒಂದಲ್ಲ ಮೊದಲು ನಮ್ಮ ಏರ್ನ ಬಗ್ಗೆ ಪಾತ್ರರೊಂದಲ್ಲ ಬಂದ ಕೇಳ್ಬಿಟ್ಟ ಬಾರಿ ಪೊರ್ಲು ಬರದೆ ಸಾಧ್ಯ ಉಂಟು ಜೋಡು ನಂದ ದೀಪ ಬೆಳಗೊಂಡು ತುಳುವ ನಾಡದ ಗುಂಡುಡು ಬಾನ ತೆಲ್ತಂಡು ಮುಗಿಲು ಮಾಜಿಂಡು ಅಮರು ಬಳ್ಳಿಲು ಗೋಡುಡು ಜೋಡು ನಂದ ದೀಪ ಬೆಳಗೊಂಡು ತುಳುವ ನಾಡದ ಗುಂಡುಡು ಕಾಡ ಸೀಮೆಡು ಲಕ್ಕುಗುಂತಿಯ ರಟ್ಟು ಸಿಂಗದ ಕಿನ್ನಿಲು ಮಲೆತ ತರೆಟುಲ ಮಲೆದು ತೋಜಿಯ ರಟ್ಟು ಶಿಖರದ ಗುಂಡುಲು ಜೋಡು ನಂದ ದೀಪು ಬೆಳಗೊಂಡು ತುಳುವ ನಾಡದ ಗುಂಡುಡು ಗೊತ್ತಾಗುತ್ತೆ ನಮ್ಮ ಯಾರ ಬಗ್ಗೆ ಮಾತಾಡೋದಲ್ಲ ಬಂದು ದೇವರಿಗೆ ದೇವರಲ್ಲರ ಸತ್ಯುಲಿಗೆ ದೇವರಲ್ಲರ ಉಂಡು
ಧಾರಾವಾಹಿ ತೂನ ಗೊತ್ತಾಗ್ಬೋದು. ಕೃಷ್ಣದೇವರು ಶಿವನ ಆರಾಧನೆ ಮಲ್ಪೇರು, ಶಿವ ಭಕ್ತದ ಸ್ವಾಮಿ ನಾರಾಯಣ ಬಂದ್ಪೇರು. ಉಡಲದಿಂಜಿನ ಭಕ್ತಿ ಉಂಟು. ಕೋಟಿ ಚೆನ್ನೈರೇನು ಸತ್ಯನು ಬಂದು ಬರೋದಿಲ್ಲ. ಆ ಸತ್ಯನು ನನಗೆ ಸತ್ಯನು ಎಂಚು ಸುಗಿಪೇರಂದೆಲ್ಲ ಗೊತ್ತಾಗ್ಬೋದು. ಕಷ್ಟಕಾಲ ಬರ್ತದೆ, ಕಷ್ಟಕಾಲದ ಪೊರ್ತುಡು ಅಗಲು ಪನ್ನೆಂಚಿತ್ತಿನ ಸುಗಿಪು. ಕೆಮ್ಮಲತಾ ಬ್ರಹ್ಮ ಎಂಗ್ಲ ಕುಲದೈವೋ ಬ್ರಹ್ಮ, ಕಪ್ಪು ಕಲೆದು ಪೊಲ್ಪು ಕೊಲ್ಲ ಕುಲದೈವೋ ಬ್ರಹ್ಮ. ಈ ಪೂಜೆ ಕರಿದು ಜೈದ ಎಂಗ್ಲು ಪೊರ್ತು ತತ್ತದು ಬೈದ. ಕೋಟಿ ಚೆನ್ನಯೇ ಸತ್ಯುಡು ನಡತಿನ ಪಾಲೆಲು ಬಂದಾಂಡ. ದರ್ಶನ ಕೊರುಲ ದೇವ, ದರ್ಶನ ಕೊರುಲ ಕುಲದೈವ, ಕೆಮ್ಮಲತಾ ಬ್ರಹ್ಮ. ಕೋಟಿ ಚೆನ್ನಯ್ಯರಿಗೆ ಬೆರ್ಮೆರ್ನ ಮೆತ್ತಿನ ಭಕ್ತಿ ಏತು ಕೊಂದೈತ ಉಡಲದಿಂಜಿನ ಭಕ್ತಿ. ಒಂದು ರಟ್ಟು ಸುಗಿಪುಲು ನಮ್ಮ ಇನ್ನಿತ ಸಂವಾದ ತಾದಿ ಹಾಕೊಂಡು ಬಂದಿನ ವಿಚಾರವನ್ನು ಬಂದು ಎನ್ನೊಟ್ಟಿಗೂ ಎನ್ನ ಆತ್ಮೀಯರು ಪರಮ ಮಿತ್ರರು ಮೂವೇರು ಗದ್ದಗ ಏರ್ದು ಕುಲ್ದೇರು ಓಲಗಾಯನ ಗದ್ದಿ ಹುಡುಗಲ ವಿಚಾರವನ್ನು ಮಂಡನೆ ಮಲ್ಪೇರು. ಇನಿ ಚೆಲುವರಾಜ ಪೇವನಪಳ್ಳಿ ಅರನ್ನೇ ನೆಲೆಟ್ಟು ಈ ಕ್ಷೇತ್ರಗಳು ಕೊಡುತ್ತನಾದು ಕೃಷಿ ಕೆಲಸ ಮಲ್ತಿನಾರು, ಕ್ಷೇತ್ರ ಸಂದರ್ಶನ ಮಲ್ತಿನಾರು, ಸತ್ಯನು ತೆರಿನಾರು. ಕ್ಷೇತ್ರ ಪೋದಲ್ಪದ ವಿಚಾರಗಳನ್ನು ತೂವೊಂದು ಅರಿತಂದು ಅದರ ಕೂಕದ ರೂಪಡು ಗಣತದ ಇನಿ ಈ ಬಗ್ಗೆ ಭಾರಿ ಪುಣೆಯಂಚಿತ್ತನ ಒರೆ ಕೊಂಡಾಟದ ನರುಮಾನಿ ಇನಿ ನಮ್ಮೊಟ್ಟು ಗೊಲ್ಲರು ಚೆಲುವರಾಜ ಪೆರಂಪಳ್ಳಿ ತನ್ನ ವಿಚಾರನು ಒಂದು ಎಡಮ್ಮ 10 ನಿಮಿಷವು ನಿಗಲೆಲ್ಲ ದಿವರೆ ಬಲ್ಲೆರು. ಅದನ್ನು ಪೊರ್ಲು ಮೋಕೆಡಿ ಎತ್ಕೊಂಡು ಅವರಿಗೆ ಅನುಮತ ಕೊರದಲ್ಲ. ಯಾನು ಮಲ್ಲ ಜಾನಪದ ವಿದ್ವಾಂಸ ಅಂಡ್ ಆ ನೆನಟು ಕಿಂಚಿತ್ ಬೇಲೆ ಮಾಡ್ತದೆ. ಯಾನು ದೈವ ರೀತಿ ಕಥದ ಮನೆ ಲೇಖಕ್ಕೆ ಅದು ಒಂತೆ ವಿಚಾರವನ್ನು ಕಂಡ ಕೆಲವು ಮುಖ್ಯ ವಿಚಾರವನ್ನು ದೈವ ರೀತಿನ ಹುಟ್ಟು ಒಂದೊಂದು ಹುಟ್ಟು ಜಾನಪದ ಕಥನಕಾರೆ ಒಂದಿನ ದೇವಿ ವೈದ್ಯತಿ ತೆತ್ತಿಳು ಪುಟಿಯರು ಮಾಡ್ತಾರೆ. ಪ್ರಾಯಶಃ ಜಾನಪದ ಕಥನಕಾರರು ತನ್ನ ಒಂದು ಸತ್ಯನು ಪನ್ನೆರ ಆವಂದಿನ ಸ್ಥಿತಿ ಆಗಿರ್ಬೋದು ಅಂಚವಿರಬಹುದು. ಆರು ತೆತ್ತಿಳು ಪುಟಿಯರು ಬಂದರು. ತೆತ್ತಿ ಬಣ್ಣಗ ತೆತ್ತಿನ ಬ್ರಾಣಿ ಮುಟ್ಟುಜರು ಅವರ ಒಂದು ಬಾಣಿ ತೆತ್ತಿ ಸಿಕ್ಕಲೇನು ಇಲ್ಲಡ್ಕೊಂಡು ದಿಯರು ಬಣ್ಣಗ ಅವು ನಂಬಿರ ಸಾಧ್ಯವಂದಿನ ಇಜ್ಜಿನಲ್ಲ 500 ವರ್ಷ ಪಿರಾವಡು ತೆತ್ತಿಡು ಒಂದು ಬಾಲ್ಯ ಪುಟ್ಟೋಡು ಪಂಪಿನವಲ್ಲ ನಮ್ಮನ ಕಷ್ಟ ಸಾಧ್ಯ. ಈ ನಿಟ್ಟಿಡು ಆದಿಯೊಡಿಪಿದ ಬೈಲತ್ರಿ ಸಂಶೋಧನಾ ಕೇಂದ್ರ ಎಂಕಲ ಬೇತೆ ಬೇತೆ ರೀತಿಡು ಅಧ್ಯಯನ ಮಾಡ್ತದ್ದು ತೆರೆಯೊಂದಿನ ಸತ್ಯನು ಎಂಕಳನ್ನು ಪುಸ್ತಕ ರೂಪಗಳು ಬರೆಯುತ್ತಾ ಜೈ ಬೈತತಿ ಆ ಕಥೆದ ಆಂತರ್ಯನು ತೆರಿನ ನಮ್ಮ ತುಳುನಾಡ ಹೆಮ್ಮೆದ ಪುತ್ರೆ ಸೂರ್ಯೋದಯ ಪರಂಪಳ್ಳಿ ಆದವೇನು ಅರ್ಣಮೆ ಕಥೆದ ರೂಪಡು ಚಿತ್ರಕಥೆ ಬರೆದು ಜೈ ವೈದ್ಯತಿ ಸಿನಿಮಾಲ ಮಂದಿರ ಐಕ್ ರಾಜ್ಯೋತ್ಸವ ಪ್ರಶಸ್ತಿ ಬೈದು ಈತ ಜೈ ವೈದ್ಯತಿ ಕಥೆನ ಯಾನು ಒಂದು ಆಯ್ತ ಪ್ರಾಮುಖ್ಯದ ವಿಷಯಗಳನ್ನು ಮಾತುಕೊಂಡೆ. ಪೆಜನಾರ್ ಬಕ್ಕ ಓಪತ್ತಿಯರು ಮಕ್ಕಳಿಗೆ ಜೋಕುಲು ಇಜ್ಜಿ ಬಂಪಿನವು ಸತ್ಯ. ಮಕ್ಕಳು ಜೋಕುಲು ಆವಡು ಬಂದು ಪಂಡಿನ ಪಟ್ಟ ಬರಕೆ ಏತ ಪೋಯಿನ ವೈದ್ಯರ್ನಲ್ಲಿ ಏತ ಉಂದೇ ಪೊತ್ತುಡು ಪಡುಮಲೆ ಸೀಮೆಡು ಬಿರ್ಮಣೆ ವೈದ್ಯ ಬಂಪಿನಾರು ಬಹಳ ಎಡ್ಡೆ ಜೋಕುಲು ಅವನ್ನಗಳಿಗೆ ಮದ್ದು ಕೊಟ್ಟಿನಲ್ಲಿ ಬಿರ್ಸಿ ಆದಿತ್ಯರು ಆಂಡ ಅರ್ನಾಳಿಗೆ ಪೂರ್ವಗಳ ಮದ್ದು ಬರಲಿತ್ತಿದ್ದರು. ದಾಯ ಪಣ್ಣಗ ಆನಿತ ಕಾಲದ ಜಾತಿ ಕಟ್ಟದ ಪ್ರಕಾರ ಮಿತ್ತವರ್ಗದ ಜನಕರು ತೀರ್ಥವರ್ಗದ ಜನಕುಲನ ಕಡೆಗೆ ಬರ್ಪಿದ್ದಾರೆ. ತೀರ್ಥವರ್ಗದ ಜನಕುಲನ ನಿರೇ ಪೂರ್ಣದ
ಮುರುಕು ಮುಯ್ಯಂದಿನ ಕಾಲ ಪೆಜನಾರ್ ದಂಪತಿನ ಗಲಿಗೆ ಜೋಕುಲು ಬೋಡುವಂಪಿನ ಆಸಕ್ತಡು ಅಗಲು ದೆಂಗಾದ ಬಿರಮಣ ಪೂಜಾರಿನ ಇಲ್ಲದ ಮದ್ದು ಬರಂದಿದ್ದಾರೆ. ಒಂದು ದಿನ ಒಂದು ವಿಶೇಷ ಘಟನೆ ನಡ್ಕೊಂಡು ಈ ವಿಶೇಷ ಘಟನೆ ನಡ್ಕೊಟ್ಟೆ ನಾನು ಬಿರಮಣ ವೈದ್ಯರನ್ನ ಇತಿಹಾಸ ಬಂಟೆ ಅರ್ಣ ತಂಗಡಿ ದಾರು ನಿಗಲು ಕಿನ್ನಿದಾರು ತೆರೆದಿಪ್ಪನು ಕಿನ್ನಿದಾರು ಮಣ್ಣನ್ನು ಅಜ್ಜಿನ ಬುದರ್ದೀತೀನಿ ದಾರುನ ಮಗಳು ದೇಯಿನ ಮಗಳು ಕಿನ್ನಿದಾರು. ಈ ದಾರುಗೂ ಮೂಜಿ ಜನ ಜೋಕುಲು ಸುರುತಾಯ ಸಾಯನೆ ರಡ್ನೆ ದಾರು ದೇಯಿ ಮೂಜ್ಞದು ಪುರು ಬಾಲೆ ಪುಟುದಿನ ಮಾತ್ರ ಆ ಬಾಲೆ ದಾರುನ ಬಂಜಿಡುಪ್ಪನೇ ಅಮ್ಮೇಲೆ ತೀರ್ಬೋಪೇರು ಮುಲ್ಪ ಪೆದ್ದದು ರಡ್ಡು ಮೂಜಿ ದಿನ ಅವಡ್ಡನೆ ಅಪ್ಪೆಲ್ಲ ತೀರ್ಬೋಪರು. ಆ ಬಾಲೆನ ಸಾಂಪ್ರಂಚ ಪಂಪಿನ ವೇತೇಟು ಬಿರ್ಮಣ ಬೈದರು ಉಳ್ಳೇರು ಮುಂದೇ ಪೊಟ್ಟುకు ಸರಿಯಾದ ಪೆಜನಾರ್ ದಂಪತಿಗಳು ಆ ಇಲ್ಲದ ಮರ್ದకు ವೈದ್ಯರು ಓಪತ್ತಿಯರ್ನ ನಾಡಿಮಿಡಿ ತತ್ವಿನ ಬಿರ್ಮಣ ಬೈದೆ ನನ್ನ ಜೋಕರಾಪಿನ ಸಂಗತಿ ಇಜ್ಜಿ ಬಂದು ಪಂಪೇರು ಅದು ನೇರ ಪನ್ನಗ ಆ ಪೊಂಜು ಮಂಡೆ ದತ್ತೊಂದು ಬುಲಿಕೊಂಡು ಯಾನೇ ಇಂಚಿನ ಮಲ್ಕೊಡು ಎಂಟು ಜೋಕ್ಲು ಪಂಪಿನ ನನ್ನ ಗೊಡ್ಡು ಪಂಡ್ಕೊಂಡು ಸಮಾಜ ಪಂಡು ಬುಲಿಪನಗ ಒಂದು ವಿಸ್ಮಯ ನಡ್ಕೊಂಡು ಜಾಲಡಿ ಪೊಂಡು ಬುತ್ತೊಂದು ತಂಡ ಇಲ್ಲದ ಉಲಾಯ್ದು ಆ ಪುರುಬಾಲೆ ಬುತ್ತೊಂದುಂಡು ಒಂಜಿ ಅಪ್ಪೆ ಮೂಲೆ ಎಂಕ್ ಬಾಲೆ ಬೋಡು ಬಂದು ಬುತ್ತೊಂದು ಪನಗ ಉಳಂಜಿ ಬಾಲೆ ಎಂಕ ಅಪ್ಪೆ ಬೋಡು ಬಂದು ಬುತ್ತೊಂದುಂಡು. ಈ ವಿಸ್ಮಯದ ಸಂಗತಿ ಅವನಗ ಒಂದೇನು ಓಪೆತ್ತು ಕೇನ್ವೇರೆ ಅರೆದು ದಾಯಿಗ ಈ ಸ್ವರ ಕೇಂದ್ರಗ ಅರ್ನ ಮನಸ್ಸಲ್ಲಿ ಬರ್ಕೊಂಡು ಅಯ್ಯೋ ದೇವರೇ ಈ ಬಾಲೆ ಎಂಕು ಬೋಡು ಮಂಟಿನ ಮೋಹ ಆ ಪೊತ್ತುಲು ಒವು ಜಾತಿ ನೀತಿಲ ಎದುರಾಪುಜಿ ಆರು ಬಿರ್ಮಣ ಜನ ಕಾರಿಗೆ ಬೂರ್ದು ಕೇನ್ವೇರು ಎಂಕ ಆ ಬಾಲೆನ ಕೊರ್ಲಾ ಬಂದು ಆ ಕಾಲದ ಪರಿಸ್ಥಿತಿ ಎಂಚತ್ರ ಮಂಡಾಗ ಮುಂದಿನ ಅರಗಿಸುವಂದ್ರೆ ಬಿರ್ಮಣ ವೈದ್ಯರ ಸಾಧ್ಯ ಆತಜಿ ಬಿರ್ಮಣ ವೈದ್ಯರು ಬಂದ್ಪೇರು ನಿಗಲ್ಬೋದು ಸಮುದ್ರ ಮೀದು ವ್ರತ ಪತ್ತಲೆ ನಿಕ್ಕಲಿಗೆ ಬಾಲೆ ಹಾಕೊಂಡು ಬಂತೆ. ಈ ನಡುಟೆ ಬಿರ್ಮಣ ಬೈದೆ ಇಡೀ ಜಗತ್ತಿಗೆ ಗೊತ್ತಾಂತಿಲಕ್ಕ ಆ ಬಾಲೆನು ಓಪತ್ತಿಯನ್ನ ಕಳೆದು ತಿಕ್ಕುಲಕ್ಕ ಮಲ್ಪೇರು ಅಂಚ ಆ ಬಾಲೆ ತಿಕ್ಕಿನ ಖುಷಿ ತಗಲು ಬಾಲೆಗೆ ಸುವರ್ಣ ಕೆದಿಗೆ ಒಂದು ಪುದರ್ದೀಪೇರು ಅವೇನು ಕೊಡ್ಲುಡೆ ಸಾಂಪೇರು ಆಂಡ ಆ ಸಂತೋಷ ಅಗಂಡ ಹೆಚ್ಚು ಸಮಯ ಒಲಿಯುಜಿ 16 ವರ್ಷ ಪೋನಾನೆ ಆ ಬಾಲಿಗೆ ಬಹುಶಃ ತಂಡ ಬೇತೆ ನೆತ್ತೆದ ಗುಣ ಬೇತೆ ಬೇಗನೆ ಆ ಪೊಣ್ಣು ಹೋದು ಪೊಂಜು ಹೋಗ್ಬೋದು ಆ ಪೊಣ್ಣು ಹೋದು ಪೊಂಜಾವನ್ನ ತುಂಡ ಅಕಲ್ನಾಯ್ತು ಕಟ್ಟುಂಡು ರೂಢಿ ಮದ್ನೆ ಅವ್ರದ್ದು ಪೊಣ್ಣು ಹೋದು ಪೊಂಜವರಾಂಡ ಅವೇನು ಕಣ್ಣು ಕುಂಟು ಕಟ್ಟು ಕಾಡಲು ಬಿಡೋರು ಅವೇನು ಅಂಚೆ ಮಲ್ಪ ಅನಿವಾರ್ಯ ಇಂಜನಕಲಿಗೆ ಅಕಲ್ನ ಜಾಸ್ತಿ ಪಿದೈ ಪಾಡುವರೆ ಬಂದು ಪೆಜನಾರ್ ದಂಪತಿಗಳು ಆ ಬಾಲೆನು ಪಿದೈ ಪಾಡಿನ ಒಂದು ನಿರ್ಧಾರ ಮಲ್ಪೇರು. ಆ ಬಾಲೆನು ಪಿದೈ ಪಾಡಿನ ಪನ್ನಗ ಅದನ್ನ ಪಾಲ್ಗವು ತೀರ್ದು ಪೋಯ್ದಕ್ಕನೆ ಸುವರ್ಣ ಕೆದಿಗನ ಕಾಡಲು ಉಡುಪಿಲಿ ಪನ್ನಗ ಪೆಜನಾರು ಕುಟುಂಬಗಾರು ತೀರ್ದು ಪೋಯರು ಪಂದ ಎನ್ನೇ ಪ್ರಸಂಗ ಬಾಲೆನು ಕಡೆಯತ ಸತ್ತಿ ಮೀಪವನಗ ಕಡೆಯತ ಸತ್ತಿ ಒಣಸು ಬಳಸನಗ ಕಡೆಯತ ಸಿಂಗಾರ ಮಲ್ಪುನ ವರ್ಣನೆ ಕೇಂದ್ರ ಅಯ್ಯ ಮಗ ಕೇದಗನೆ ಇನಿ ಪೂಜಿ ಎಣ್ಣೆಸಿಗೆ ಮಂಜರು ನನಯಾಪ ಪೂಜುವೆ ಮಗ ಅಂಚೆ ದೇದು ಪಂಪರಿ ಅಪ್ಪೆ ಈರ್ಕೆನ್ಲೆ ಎಂಟು ಮಾಮೇರಿಲ್ಲದ ಮಾಲ್ಯಕಾರ್ಯವು ಇನಿಪೋದು ಎಲ್ಲ ಬರ್ಪೆ ಎಂದು ಬಂಡು ಬಾಲೆ ಅಪ್ಪನೆ ಬಣ್ಣದಿಲ್ಲದ ಭಕ್ಷ್ಯ ಬಳಸುವೆರು ಪಂಚವರ್ಣದ ಪರಮಾನ್ನ ಮುತ್ತುವರ್ಣದ ನುಪ್ಪು ಬಳಸುವೆರು ಅಯ್ಯ ಮಗ ಇನಿ ಬಳಸಿ ಒಣಸಾಂಡ ನನಯಾಪ ಏನು ಬಳಸುವೆಂದು ಬಂದ್ವೇರು ಅಪ್ಪೆರೆ ಅಂಚ ಪನಡೆಮ್ಮ ಎಂಟು ಮಾಮೇರಿಲ್ಲದ ಮಾಲ್ಯಕಾರ್ಯವು ಇನಿಪೋದು ಎಲ್ಲ ಬರ್ಪಂದು ದೇವು ಬಾಲೆಗೆ ಮದ್ನಲಕ್ಕ ಸಿಂಗಾರ ಮಲ್ತು ಬಂಟರು ಇನಿ ತೂಯಿಯ ಪೊರ್ಲು ಮಗ ಮೂಜಿ ಲೋಕ ಮೊದಲು ನಾವು ನನಯಾಪ ಯಾನು ತೂಕೆ ಎನ್ನುವೇರು ಅಯ್ಯ ಅಪ್ಪೆರೆ ಇನಿಪೋದು ಎಲ್ಲ ಬರ್ಪೆ ಮಾಮೇರಿಲ್ಲದ ಮಾಲ್ಯಕಾರ್ಯವು ಕಂಡು ಬಾಲೆ ಬಂದ್ಕೊಲು ಪೆಜನಾರು ಅಪಾರವಾಯಿನ ಬೇನಿನ ಸಹಿಸೊಂದೇ
ಸ್ವರ್ಣಚೇರಿಗೆನ ಮೇಯ್ತಿತ್ತಿನ ಬಂಗಾರ ಪದ್ದ ತುತ್ತ ಇದ್ದ ಕಲೆದು ಕಣ್ಣಿಗೆ ಕುಂಟು ಕಟ್ಟದ ಮಲೆ ಮತ್ತಸ ಗಿಳಿ ಪರ್ವತೋಡು ರಣಗೋಳಿ ಕಟ್ಟದವರು ಗುರುತು ಒಪ್ಪೇರು ಕತ್ತಲೆ ಕಲೆಯೊಂದು ಪೊರ್ತು ಮೂಡನಾಗ ಸಾಯನಿ ಮಲೆ ಮತ್ತಸ ಗಿಳಿ ಪರ್ವತೋಡು ಇನ್ನದ ಕಲಿಗಳ ವೇಳೆ ಬರ್ತೇವೆ ಒಮ್ಮನು ತರ್ಕ ತಿಳಿ ಕುದುಪನಗ ಕೊಂಬೆಂಡು ಕುಡ್ತನಗ ಶಬ್ದಕ್ಕೇನೊಂದು ಕೇದಗೆ ಅರಂಟೊಂದು ಹೋದು ಇಂದದ ಮರ ಪತ್ಬೋದು ಏರಪ್ಪಣ್ಣೆರೆ ಏರಿಂದು ಲೆಪ್ಪೋಲು ಆ ಏನಾದ್ರು ದುಮ್ಮು ಪುಟಿಯಲ್ಲ ತಗೆಯೆಂದು ಬಾಮಿಸುವೆ ಬೊಕ್ಕ ಪುಟಿಯಲ್ಲ ಮೆಜ್ಜೆಂದು ಬಾಮಿಸುವೆ ಎನ್ನ ಕಣ್ಣಿಗೆ ಕಟ್ಟದಿನ ಕಡಮರವೇನು ಮುಡ್ಪಾಲೆ ಬಂದು ಬೊಬ್ಬೆ ಪಾಟು ಮಾಡ್ಕೊಳ್ಳು ಅಂಚನೆ ಇಂದದ ಮರ ಜಪ್ಪನ ತನ್ನ ಮಂಡಸಿನ ತಲೆ ಸುವರ್ಣ ಚೇತಿನ ಮೆಚ್ಚು ತಕ್ಕೊಂಡು ಸಾಯನೆ ಅರೇನು ಈ ಅನ್ನ ತಂಗಡಿ ಬಂದಲೇ ತಂಬೋದು ಇಲ್ಲಡೆ ಬೈದ ಬೆಂಕಿನ ಕಲ್ಪವೆ ಅವತ್ತು ನೆಕ್ಸ್ಟ್ ಅದೇನು ತನ್ನ ಮೆಚ್ಚಿ ದೇಯಿ ಬೆಚ್ಚಿತ್ತಿನ ಕಣ್ಣನಿ ಕಾಂತನೆ ದೇಯಿ ತೀರ್ಬೋದು ಕೋಲ್ಪಲ್ಲಿ ಮೆದ್ದಿ ಆ ಮೆದ್ದಿನ ಪುದರ್ನ ಸ್ಮರಣಕ್ಕೆ ಇದ್ದೀದು ಆರು ಕಾಂತನ ಬೈದ ಮದುವೆ ಅಂತ ಕೊಡ್ತೇವೆ ಅವಳು ಗೊತ್ತದ ಕಥೆ ಅಲ್ಲಿಗೆಲ್ಲ ಗೊತ್ತು ಕೊಡು ನನ್ನ ಹಿರಿಯ ಅಣ್ಣನಗಳು ಮುಂದುವರಿಸ್ತೇವೆ. ಚೆಲುವರಾಜ್ ಪೆರುಪಳ್ಳಿ ವಿನೀತ ಭಾವನೆಡು ತನ್ನ ಪಾತ್ರವನ್ನು ಪಂಡ್ಯರು ಈ ಎತ್ತರದ ಚಾವಡಿನ ತೂನಗೆ ಎಂಕೊಂತರ ಕಂಪನ ಭಕ್ತಂದು ಬಂದು ವಿದ್ವಾಂಸ ರಂಚನೆ ಎಂಕ ಭಾರಿ ತೆರೆದಿದ್ದು ಯಾನ ವರಿಮಲ್ಲ ಜನ ಯಾನ ಅಂಚಮಲ್ಪ ಇಂಚಮಲ್ಪ ಪನ್ಪುತ್ತಿದೆ ಅಂತ ತೆರೆದಿನ ಬಂತೆ ಇನ್ನು ಬಂದಾಗ ಈ ವೇದಿಕೆ ತೂನನೇ ಕಂಪನಾಡು ಬಂದ್ಕೊಂಡ ಅವರನ್ನ ವಿನೀತ ಭಾವನೆ ಒಂಜೆಂಜಿ ಭಾವನೆ ಇಡ್ಲ ಇನ್ನು ಕೋಟಿ ಸೇರಿನ ಬದುಕದ ಸ್ಪಷ್ಟತೆ ಉಂಡು ಪಂದನೆಗೆಲ್ಲ ತಿರಿಯೊಂದು ಪನೊಂದು ಇತ್ತೆ ಬ್ರಹ್ಮವೈದರ್ಕಳ ಅಧ್ಯಯನ ಕೇಂದ್ರ ವೈದ್ಯಶ್ರೀ ಉಡುಪಿ ಆದಿ ಉಡುಪಿದ ದಾಮೋದರನೇ ಮಸ್ತ್ ಕಸುಬು ಮಲ್ತಿನಾರು ಮಸ್ತ್ ಈ ಬಗ್ಗೆ ಕೆಲಸ ಮಲ್ತಿನಾರು ಇದ್ರ ಬಗ್ಗೆ ಒಂಜೀದು ಬೂಕನ್ನು ಬರೆಯೊಂದು ನನಗೆ ಮಿತ್ತಗೆ ಮಾಹಿತಿ ತಿಕ್ಕಲಕ್ಕ ಮಲ್ದಿನ ಚಿತ್ತನ ದಾಮೋದರ ಕಲ್ಮಾಡ್ರನ್ನು ವಿಚಾರ ಮಂಡನೆಗೆ ಯಾರು ಲೆಪ್ಪಂದಿಲ್ಲ ಅದನ್ನು ಮೋಕೆಡ್ ಇದ್ಕೊಂದಿಲ್ಲ ಯಾರು ಕಲ್ಮಾಡಿಗರಿದ ಗರಡಿದ ಗುಂಡದೊಳಗೆ ಕೆಲಸ ಮಾಡ್ತೀನಿ ಸಾಧು ಏನು ಪಾಡ್ದವರು ಅಂತ ಕೇಳಿದೆ ಪಾಡ್ದರ ಮಂಡ ಪ್ರಾರ್ಥನಾ ರೂಪಗಳು ಪಂಪಿನ ಚಿತ್ತಿನ ಪಾಡ್ದರು ఆయన సార్ ఈ పాడనోడు మస్తు విషయం ಬಂದಲ್ಲ ಪ್ರತಿ ಒಂದು ವಿಷಯ ನಾವು ಪಂಡ್ರೇದು ಅಸಾಧ್ಯವಾದವರು ఆయన సార్ ಯಾರು ಈ ಪಾಡನದ ದುಂಬತ್ತದ 16 ಸಾಲು ಕಡೆಯ 16 ಸಾಲು ಪ್ರಾಮುಖ್ಯತೆ ತಗೊಂಡು ಯಾರು ಅಂತ ವಿಶೇಷತೆಯನ್ನು ಪಂಡರೇಸ್ತಾರೆ ಪಂಡಾಗ ಪ್ರಾರ್ಥನಾ ರೂಪಗಳು ಪಂಡಿನ ಪಾಡನೋಡು ನಮ್ಗೆ ಯಾವಲ್ಲ ನಾವು ಇಂಗ್ಲೀಷ್ ಪಂಪ ಪಾಸಿಟಿವ್ ಥಿಂಕಿಂಗ್ ಮಾಡೋದು ಅವೇನೇ ಕನ್ನಡ ಪಂಪ ಧನಾತ್ಮಕ ಚಿಂತನೆ ಅನ್ಕೊಂಡು ಅವೇನೇ ತೂಟು ಬಂದಾಗ ಎಡ್ಡೆನ್ನಗ ನಮ್ಮ ಎಡ್ಡೆನ್ನಗ ಡೆನ್ನ ನಯ ಪಂಡದ ಪ್ರತಿ ಒಂಜಿ ಪಾಡನಗಾರಗಳ ತನ್ನ ಪಾಡಗಳನ್ನು ಪ್ರಾರಂಭ ಮಾಡಬೇಕು ಕೋಟಿ ಜಿಲ್ಲೆಯ ಪಾಡನ್ನು ಪ್ರಾರಂಭ ಮಾಡ್ತಾನೆ ಏನು ಅನ್ಕೊಂಡಾಗ ಬೆರ್ಬೇರೆ ಪುಟ್ಟಿನ ನಾಡುಂಡು ಬೆರ್ಬೇರೆ ಬೆರಿಯ ಪುಟ್ಟಿನ ಬಂಡಾರ ಪ್ರದೇಶ ಉಂಟು ಆ ದೇಶವು ಪೋಕ ಅದ್ರ ಕರಿಯ ರಾಜುಗೆ ಪೆರಿಯ ಪೆರ್ಮಳ ದೇಶ ಉಂಟು ಅಲ್ಲಿ ತಮ್ಮಲೆ ಸಾಯನ ಬೈದೆ ಮಾವಿ ಸೊನ್ನೆ ಸೋಮ ಬೈದೆತ್ತಿ ಅಪ್ಪೆ ದೇಯಿ ಅಂಬೆ ಕಾಲದನೆ ಪಳಿ ಉಳ್ಳೋರು ಕಿಂಜಿದಾರು ಅದರೇ ಪುಟ್ಟಿನ ಬಾಲರಿ ಇನವುಲ್ಲ ಬಟ್ಟರು ಪಲೆಯ ಬುಡರ್ ಕೋಟಿ ಬೆಗ್ಗೆ ಬುಡರ್ ಚೆನ್ನೆ ನರಲೋಕಗಳು ಬರುತ್ತರಿಗೆ ದೇವರು ನರಲೋಕಗಳು ಪುಟ್ಟಿಯರಿಗೆ ದೇವಲೋಕಗಳು ಬರುತ್ತರಿಗೆ ನರಲೋಕ ದೇವಲೋಕ ತಪ್ಪನಾಗ ಬೈದಲ್ಲ ಪೆರ್ಬೇಕೇನು ಸಂತ ಮಾಲೆ ಪಟ್ಬೇಡಿ 16 ವಾಕ್ಯಗಳೇ ಪಟ್ಟ ಪ್ರಾರಂಭ ಈ 16 ವಾಕ್ಯವನ್ನು ಪಣ್ಣಾಗ ಐಟು 4020 ಸಾಲು ಐಟು ಪುನರಾವರ್ತನೆಗೊಂಡದನ್ನ 80,000 ಶಬ್ದಾರ್ಥ ಉಂಟು ಅವೇ ಕ್ರೋಢೀಕರಿಸಲು ಈ 16 ಶಬ್ದ ವಾಕ್ಯ ಮಾಡ್ತೇವೆ ಇದು ಜಾನಪದ ಕಥನಗಾರ ಮಲ್ಪನಗರಿ ಅವೇ ಪಂಚರೀನ ಬಣ್ಣಗ ಕೋಟಿ ಚೆನ್ನೈ ಮಾಡಿದ ಬಣ್ಣ ಮಹಾಕಾವ್ಯವಾದ ನಿರ್ದಿಷ್ಟವಾದ ಲಕ್ಷಣ ಕೊಡು ಕಥನ ಪ್ರಧಾನ ಉಪ್ಪುಡು ಕಾವ್ಯ ಸೌಂದರ್ಯ ಉಪ್ಪುಡು ಕಥನ ಕೌಶಲ್ಯ ಕೂಡ ಇಟ್ಟು ಅವಳಿಗೆ ఒక ವೀರ ಪ್ರಧಾನ ಪಾತ್ರ ಉಪ್ಪುಡು ఒక ಮನಸ್ಸದ ಆಳದ ಜತ್ತದು ನಿರೂಪಣೆ ಮಾಡುವಂಥ ಶಕ್ತಿ ಉಂಟು ಐಟ ಸದ್ಯ ಜಾನಪದ ವಿದ್ವಾಂಸರಲ್ಲೇ ಬರ್ತಿದ್ರು ಕೋಟಿ ಚೆನ್ನೈ ಪಾಡದನ ಪಂಡ ಗಂಡುಗಳ ಬಿಡುಗಡೆಯ ಭಿನ್ನ ನೆಲೆಯನ್ನು ಅನಾವರಣ ಮಾಡ್ತದೆ ಕೋಟಿ ಚೆನ್ನೈ ಪಾಡದನ ಒಂದು ಜಾನಪದ ಪತ್ರ ಅಪ್ಪ ನಾನು ಹೆಂಚಿನ ಅಂತ ಅರ್ಥ ಈ 16 ಸಾಲದ ಅರ್ಥ ಹೆಚ್ಚಿನ ನಂಗೆ ತುಂಬ ಅರ್ಥ ಆಗ್ಬೋದು ಬ್ರಹ್ಮೇರು ಪುಟ್ಟಿಯರು ಬ್ರಹ್ಮೇರ ಬೆರಿಯ ಬಂಡಾರ ಪುಟ್ಟಿಯರು ಅವಳೊಕ್ಕ ಅಮ್ಮೆ ಮಾವು ಸಾಯನ ಬೈದೆ ಇದಕ್ಕೆ ಸಾಯನ ಬೈದಿನ ಬೀಡ ಹೋಗ್ತಾರೆ
ಸಾಯನ ಬೈತಿ ಅವಕ್ಕ ಮಾವಿ ಸೊನ್ನೆ ಸೋಂಪು ಬೈದೈತಿ ಅಪ್ಪ ದೇಯಿ ಬೈದೈತಿ ಅಮ್ಮೆ ಕಾಂದನ ಬೈದಿ ಪಲ್ಲಿಗಳು ಕಿನ್ನಿದಾರು ಅಗಲೇ ಹುಟ್ಟಿನ ಇರುವೆ ಇನವುಳ್ಳ ಬಟ್ಟೆ ಉಳ್ಳೇರು ನಾವು 37 ಶಹೀದೆ ಇನವುಳ್ಳ ಬಟ್ಟೆ ಬಣ್ಣ ದಾದ ಬಣ್ಣ ಇನವುಳ್ಳ ಬಟ್ಟೆ ಬಣ್ಣ ಅಮಲು ಜೋಕಲು ಪಡೆದಂತ ಅದು ನಾತೆ ಸಿಬಿಟ ಬಿಡಿ ಇನವುಳ್ಳ ಬಟ್ಟೆ ಪಂಡ ಒಂಜಿ ಅಪ್ಪೆಗೂ ಇರುವೆ ಅಮಲು ಜೋಕಲು ಕೊಡುವುದು ಒರಿ ಬೊಂಬಾಯಿಪ್ಪನು ಒರಿ ಊರುಪ್ಪನು ಅವಿನ ಬಟ್ಟಿರತ್ತು ಒಂಜಿ ಪಣ್ಣು ಒಂಜಿ ಆಣು ಅವಿನ ಉಳ್ಳ ಬಟ್ಟಿರತ್ತು ಒಂಜಿ ಉದ್ದ ಒಂಜಿ ಉದ್ದ ಮಾನಸಿಕ ವ್ಯತ್ಯಾಸ ದೈಹಿಕ ವ್ಯತ್ಯಾಸ ಅವತ್ತು ಪುಟ್ಟನಾಗ ಒಂಜಿ ಆಮೆ ಸಯ್ಯನಾಗ ಒಂಜೇ ಸೂಚಿಕ ಇತ್ತಲ್ಲ ಮಾತ್ರ ಐದು ಇನ ಉಳ್ಳ ಬಟ್ಟೆರು ಮಾಡ್ಬೇಕು ಅವೇನೇ ಮುಂದುವರಿಸೋದು ಬಟ್ಟರೆ ಏನು ಪಂಡ ನರಲೋಕಗಳು ಪುಟ್ಟಿಯರು ದೇವಲೋಕಗಳು ಬರುತ್ತೇವೆ ಸಾಮಾನ್ಯ ಜನಗಳಾಗದೇ ಅಲ್ಲಿ ಕೊಟ್ಟು ಬರ್ತೈತೆ ಅದೆಲ್ಲ ಸಂಸ್ಕಾರ ಒಟ್ಟು ಬರ್ಕೊಂಡ ದೇವಲೋಕಗಳು ಬರುತ್ತಿರಕ ಅಜ್ಜಿನ ವಿದ್ಯಾ ಬುದ್ಧಿ ದೇಹ ಬಲ ಮನೋಬಲನಾಗ ಕರಗತ ಬರ್ತದೆ ಆ ನರಲೋಕ ದೇವರಕ್ಕ ತಪ್ಪನ ಸ್ವಾಭಾವಿಕ ನರಲೋಕ ದೇವರಕ್ಕ ತಪ್ಪನಾಗ ವೈದ್ಯಕ ಬೆನ್ಮಗೆ ಎಂದು ಸಪ್ತಮಾಲಿ ಅದು ದಾಯದ ಕೋಟಿ ಜಿಲ್ಲೆಯನ್ನ ಬೆನ್ಮಗೆ ಸಪ್ತಮಾಲಿ ಮತ್ತು ಜಾಲ ದೈವತ್ವ ಏರಿ ಬಕ್ಕ ಅಗಲ ಪುನರ್ ಪಡೆದು ಪಂಡ ಬಾರಿ ಕಡಿಮೆ ಅದು ಈ ಒಂದು ಭದ್ರಾಳು ವಾಕ್ಯನೇ 4020 ಉಲೈಡ್ ಎಡ್ಮ ಸಾವಿರದ ಶಬ್ದಾರ್ಥದ ಉಲೈಡ್ ಕಂಡು ನಂಗೆ ಜಾನಪದ ಕಥೆ ಕಲ್ತ್ಕೊಳ್ತೀವಿ ಇದೆ ನಮಗ ಕಥೆಗೆ ಹೋಗಿನ ನಾನು ವಿಷಯ ಏನು ಬಂದಾಗ ಆಮಂದಾಜೇಡು ವಾಮಸಾವೇಡು ಸಂಕಲರಾವಡು ಬೀದಿ ಕೋಟೆಡು ಸಾಯನ ಬೈದ ತಂಗಡಿಯಾದದು ಕಾಂತನ ಪ್ರೀತಿಯಾದ ದೇವಿ ಬೈದಿ ಉಳ್ಳೋರು ಐದಿಗೋ ಅಲ್ಕೊಂಡು ಐದಿಗೋ ಇತ್ತೆ ಗೂಡುಗು ಬಳ್ಳಾರೆ ಕಡಬುಡು ಏನು ಕರಬುಡು ನೆತ್ತೇರು ಬಂದದವನ್ನಿ ಕನದುಯ್ಯ ಏನು ಒಂದು ಪಡ್ಪನೆ ಒಂದು ವಿಶೇಷವಾಗಿ ಪೂರ್ಣ ಅದೇ ಕನಪುಡು ಆ ಕನದ ಅರ್ಥ ಪಡೆದು ಚಾವಡಿ ಸಾಧ್ಯ ಮೂಡು ಗೋಮೇಳಕ್ಕೆ ಆವಂಡೆ ಮಟ್ಟಿ ಬೀರ ಬೇರೆ ಪ್ರಶ್ನೆ ಇರ್ತದೆ ಪ್ರಶ್ನೆಗಳು ಮೂಜಿ ಶಬ್ದ ಸ್ಪಷ್ಟ ಮಾಡಬೇಕು ಏರು ಮಟ್ಟಿ ಬೀರ ಬಂದೆ ಏನು ಮಾಡ್ತಾರೆ ದೇವರ ತೋಜು ದೇವಸ್ಥಾನತ್ತು ಗುಂಡ ಬತ್ತದ ಬ್ರಹ್ಮೇರಿದ್ದರು 100 ಪಾಠದಲ್ಲಿ ತೋಜಿಯರು ಆಡಕ್ಕೆ ಗಾಣೆರತ್ತು ಮುಂದುವರೆದು ಬರ್ತಾರೆ ನಿಗಲ್ಲ ಹಿರಿಯರ ಮಾತ್ರ ಕಾಡು ಕಟ್ಟಿದ್ರು ಬೆಳೆದಿರ್ತಾರೆ ಗುಂಡಿ ಇರ್ತಾರೆ ಮೀನಿಗೆ ಇರ್ತಾರೆ ಪ್ರತಿಯೊಂದು ಕವರ ಮಾಡ್ತಾರೆ ಆಡ ಹಿರೇಕಾರರು ಕುರಿತು ಬೈದಿದ್ದು ಅಡ್ಡದಲ್ಲಿ ಅವರಿಗೆ ಇದು ಮುಂದುವರಿಸೋದು ಕೊಟ್ಬಿಟ್ವಿ ಆ ಕನ್ನಡ ಉದ್ದೇಶ ಅದೇ ನಮ್ಗೆ ಅರ್ಥ ಮಾಡ್ಕೊಂಡು ಏನು ಮುಲ್ಪ ಗುಂಡಬತ್ತದ ದೇವಸ್ಥಾನಕ್ಕೆ ಗುಂಡ ದೇವರು ತೋಯಿಟ್ಟು ದೇವಸ್ಥಾನಕ್ಕೆ ಗುಂಡಬತ್ತದ ಬ್ರಹ್ಮೇರಿಸಿ 100 ಪಾಠದಂತ ನಿರಡರತ್ತು ಪಣ್ಣಗ ಆಯ್ತಪ್ಪ ನಮ್ಮ ಏನಾಗ್ತದೆ ಅನ್ಕೊಂಡು ಬಂದಾಗ ದೇವಸ್ಥಾನದ ಲೆಕ್ಕತ್ತಿನ ಗರುಡಿ ಆಗಬೇಕು ನಾನು ಮಾಡಿದ ಬ್ರಹ್ಮೇರು ಬರೆಯುತ್ತೇನೆ ದೈವತ್ತಿಗೆ ಬೈದೇರು ಬರಬೇಕು ಅದು ಬ್ರಹ್ಮ ಬೈದೇರು ಗರಡಿ ಆಗಬೇಕು ಆ ಊರಲ್ಲಿ ಪಡಿ ಬರಬೇರೆ ಉಂಟು ನಾವು ಪಂಡದ್ದು ಕೊಳ ಪಂಡದ ಮುತ್ತೆ ಆಗಬೇಕು ಆಂಡ ಇತ್ತೆ ನಮ್ಮ ಪ್ರಶ್ನೆ ಏನು ಮಾಡೋಣ ಆ ಕನದೇ ಕಟ್ಟುದು ಬಕ್ಕ ಆ ಇಂಚಿನೇ ಕಟ್ಟುದು ಬಳ್ಳಾಳಿಗೆ ಕಟ್ಟುದು ಪಡ ಮುಂಬೈ ಆಕಲಿ ಏನು ಮಾಡಿದಾಗ ಒವ್ವೇ ಒಂದು ವಿಷಯ ಅವರಿದ್ದಾಗ ಎರೆಗೆ ಕಣ ಕಟ್ಕೊಂಡ ಇವು ಎರೆ ಕಣ ಕಟ್ಟಂಡ ಅವು ಆಪುಂಡ ಅವು ಅಗಲೆ ಕಟ್ಟು ಆ ಸಾಮರ್ಥ್ಯ ಒಪ್ಪು ಅಗಲಿಗೆ ಮಾತ್ರ ಆ ಕಣ ಕಟ್ಟದ್ದು ದುಮ್ಮಗ ಕ್ರಮ ಬೈದೇರುಗಳ ಗರಡಿ ಆ ಒಂದು ಕೊಡು ಕಾಡು ಕಟ್ಪೇರು ಕಾಡು ಕಟ್ಟಿದ್ದು ಪೂರ ಪೋನಾಗ ಬ್ರಹ್ಮೇರೆ ಕಾಡು ಕಟ್ಪೇರು ಬ್ರಹ್ಮೇರೆ ಕಾಡು ಕಟ್ಟಿಸಾಕಿದ್ದು ಅದು ಕೊಂಚ ಅಡಿಗುಡಿ ನಮ್ಮ ಬ್ರಹ್ಮೇರೆ ಗುಡಿ ಕೊಡು ಮಗು ಬರಕೆ ಮಾಡ್ತಾರೆ ಕಾಡು ಬ್ರಹ್ಮೇರೆ ಓದ್ದು ನಾಡು ಕೊಡಪ ಬಂದು ಅದರಲ್ಲಿ ಅವರ ಪಕ್ಕ ಬೇಟೆ ಆಯ್ತು ಪಕ್ಕ ಒಂದು ಕಾಲು ಬಳ್ಳಾರ ಕಾಲು ಕಾವೇರಿ ಮೂಲದ ಒಂದು ಹೊಡಿತು ಇರುವಡಿದ ಕಾಸದು ಗಾಯ ಹಾಕೋದು ಅವೇನು ಮಲ್ಪೆರೆಗೋಸ್ಕರ ಅದು ಮಲೆನಾಡ ಬೈದದ್ದಾದ ತುಳುನಾಡ ಬೈದದ್ದಾದ ಅಮ್ಮಣ್ಣ ಬಣ್ಣೆ ಎಲ್ಲೆಲ್ಲ ಆವಂದಾಗ ಮೂರು ಪುದರ್ಗಳು ಕೂಡ ಅವಿ ಆಮಂದಾಜೇಡು ವಾಮಸಾಗೇಡು ಸಂಕಲರಾವರು ಬೀದಿ ಕೋಟೆಡು ಉಳ್ಳೋರು ಸಾಯನ ಬೈದಿದ್ದು ತಂಗಡಿ ಕಾಂತನ ಬಿಡಿದೆ ಅದು ದಿಂಜಲ್ ಬಂಜಿನಾದು ಆ ದಿಂಜಲ್ ಬಂಜಿನಾದು ಬರ್ತದ್ದು ಆ ಗೋಡಾಪಿನಾಥ್ ಒಂದು ಮರುಪುರ ಮಾಡ್ತದ್ದು ಕಡೆಯದು ಪೆದ್ದುನ ಸಮಯ ಬಂದಾಗ ಎನ್ನ ಪೂಡು ಪೆದ್ದಲ ಪಡೆದು ಬಡ ಮಾಡ್ಬೇಕು ಅದಾಗ ಗೂಡುಡಿ ಪೆದ್ದಿಯಡ ಗೌಡಿ ಚಾಕರಿ ಪಡೆದ ಬಾಲಿருந்து ಕಲೆ ಬಂದಿರು ಕುಚ್ಚೆಲ್ಲ ಬಂದಿರು ಆಯ್ನ ಸರ್ ಒಂಜಿ ಒಕ್ಕೆರಡಿ ಒಂಜಿ ಗುವೆರಡಿ ಬುಡ್ಬದ್ದು ಕೊರೋಡು ಮಾಡ್ಬೋದು ಆ ಪ್ರಕಾರ ಒಂದು ಬಡ ಬುಟ್ಟ ಒಂದು ಅರ್ಧ ಕಿಲೋಮೀಟರ್ ದೂರೋಡು ಒಂಜಿ ಒಕ್ಕೆರಡಿ ಒಂಜಿ ಗುವೆರಡಿ ಬಿಟ್ಟು ಅದು ಪೆದ್ದಿರು ಕೋಟೆ ಜಿಲ್ಲೆಯನ್ನಾಗದು ಸಾಯನ ಬೈದರು ಬೇರೆ ಬರ್ತಿ ಕಾಲವನ್ನು ಅಂತ ಹೇಗಂತರ ನುಪ್ಪು ಕಾಲವನ್ನು ಅವಾಗ ಕಾಲದ ಅಂತರ
ಮಗುನು ಸಾಯನ ಬೈದರೊಟ್ಟು ಉಂದುತ್ತದು 7-7.5 ವರ್ಷ ಅವನಾಗ ಗೊಬ್ಬು ಹೋಗ್ಬೇರು ಗೊಬ್ಬುಡು ಸೋತು ಗೆದ್ದರು 10-14 ವರ್ಷ ಬಂದಾಗ ಕಟ್ಪಾಡಿ ನಾನರ ಗರಡಿ ಅಂಗಸಾಲೆ ಹೋಗ್ಬೇರು ದೇಹ ಬಲ ಮನೋಬಲವನ್ನು ಹೆಚ್ಚಿಸಬೇರು ಪಕ್ಕ ಬಂದು ಅಪ್ಪೆ ಕೊರಲೆ ವರದಾನ ಏನು ಮಾಡಲ್ಲ ಕಮಲ ಕೊರಲೆ ಬಿಟ್ಟರೆ ಕೊರಲೆ ಹೊಡೆದು ಕಮಲಗೆ ತಂದರು ಬುದ್ಧಿವಂತನ ಮಗನು ವಾದ ವಿವಾದ ಹಾಕೋದು ವಾದ ವಿವಾದ ಹೆಸರದ್ದು ಬುದ್ಧಿವಂತನ ಕೆಟ್ಟ ಬುದ್ಧಿ ಹೆಸರದ್ದು ಕೋಟಿ ಜನರ ಕೈಟ್ಟು ಬುದ್ಧಿವಂತ ಹಾಕಬೇಕು ಅದು ನಿನೇಪು ನಮ್ಮ ವಿಷಯ ಏನು ಮಾಡಾಗ 7-7 ಪ್ರಾಯ ಹೋದಾಗ ಅದೇನೋ ಒಂದು ಪಲ್ಯದ ಬೈ ಬಿಡಲ್ಲ ಕಡಿಯದ ಕುರುಟು ಬಸ್ ಬದುಕೊಂಬಿಡಿದೆ ಅದಾಗ ಅದು ಬೇಳೆ ಬರ್ತಾರೆ ಇದು ಬೇಳೆ ಬಸವಪ್ಪ ಇದು ಬುಟ್ಟೆಡ್ಡಿಲ್ಲ ಒಟ್ಟು ಅಯ್ಯಣ್ಣ ಸದ ಬುಟ್ಟೆಡ್ಡು ಬಸ್ ಓದಿದ್ದರು ಅದಾಗ ಬುದ್ಧಿವಂತನ ವಜೆ ಆಗಿದ್ದು ಪುನೀತ ಆ ತಾನು ಕಡ್ದಿನ ಕಡಿಕೆ ಪಾಡಿದ್ದು ಸುಗ್ಗಿದ ಪೂಜಿತರು ಹೋದ ಬದುಕೇಗರಲ್ಲಿ ಅದು ಬಸವಣ್ಣ ಬುದ್ಧಿವಂತನ ಗುಡಿಯಲ್ಲಿ ಬೊಬ್ಬೆ ಆಡ್ಕೊಂಡು ಜಯವನ್ನ ಎತ್ತು ಏರ್ಪಟ್ಟು ಅಬೇಸ್ರಾಗಿ ಪಾಸ್ ಹಾಕ್ಬೇಕು ಕೊಡಿಜಲ್ಲಿ ಏನು ಮಾಡ್ಕೊಂಡಾಗ ಇರೇದು ಜಯ ಉಲ್ಲ ಬೇರೆ ಹಿಂಗೆಲ್ಲ ಜಯ ಬರ್ಬೇರು ನಮ್ಮ ಪಟ್ಟು ದುಂಪೊಂದು ಪಲ್ಯದ ಪಯ್ಯ ಮುಡಿಯೇರ ಪಲ್ಯದೇ ಬಿತ್ತುವೇರ ಪಲ್ಯದ ಪಾಡ್ಯ ಮಾಡುತ್ತೇರೇ ಕಳ್ಯದ ಗುಡಿಯೇರ ಅಗಲು ಕಳ್ಯವು ಬಿತ್ತುವೇರ ಕಡ್ಯದ ಕಾಡವಾಡುತ್ತರಿಯೇ ದಾಯರಿ ಪಟ್ಟ ವಿಷ ಪಟ್ಟಿನ ಒಲ್ಪ ಬರ್ಕೊಂಡ ಒಲ್ಪು ಗೊಬ್ಬಳು ಬರ್ಕೊಂಡು ಅದು ಬರ್ಕೊಂಡು ತುಂಬಾಗ ಪೇರು ತಮಿಳು ಸಾಯಂಕಾಲ ಗರುದಿ ಪೇರು ಕಡೆಗೆ ಪಂಜಾಬ್ ಪದಗಳು ಹೋದಾಗ ಕೋಟಿ ಜಿಲ್ಲೆಯನ್ನು ತೆರೆತಾಯಿರು ಕಾಯಿಮಾರ ಕಾಂತಮ್ಮ ಹೆಣ್ಣಮಾರ ಗಮನ ಅಂಚು ಆ ಕಡೆಗೆ ಹೋಗ್ತಾನೆ ತಿರುವಲ್ಲಾಗ ಕಿಸ್ಕ ಹೊಡ್ತು ತಲುಪೇರು ಅದಾಗ ಇದು ಜವಾಣಿ ಕೇಳಿದ್ರು ಏನೋ ಮಾಡಾಗ ಯಾಕೆಲ್ಲ ಮರಳು ನಾವು ನೀವು ಬಂದು ತಂದಾರ ಹೊಡ್ದು ಅದಾಗ ಅದು ಮಾಡಿದ್ರು ಏನೋ ಮಾಡಾಗ ಈಗೆಲ್ಲ ಮರಳು ಬಂದು ಪಡ್ಡೆ ಮಕ್ಕಳಿಗೆ ಪರಮಾಣ ರಾಜ್ಯಗಳಿಗೆ ಒತ್ತಡೊಟ್ಟಿಗೆ ಉದಯ ಶಾಖಕ್ಕೆ ಇವರು ಇನ್ನೊಂದು ಬಟ್ಟೆ ಹುಟ್ಟಿದಲ್ಲಿ ಪಲಯ ಕೋಟಿಗೆ ಬೆಂಗೆ ಚೆನ್ನೈಗೆ ಎದುರು ಮನುಷ್ಯ ಮಕ್ಕಳಿಗೆ ಕಥನ ವೀರರಿಗೆ ಎದುರು ವರ್ಗೆಯನ್ನು ಅರೆಬೀರೊಟ್ಟಿಗೆ ಪಿರೋಡ್ ವರ್ಗನೆ ನಿಜ ಬೇಕು ಅದು ಅದಾಗ ಹಾಗಾದ್ರೆ ಕ್ರೂ ಗೊತ್ತಾಳು ಹಾಗಾದ್ರೆ ಮತ್ತೆ ನೋಡಿ ಆ ಚಿತ್ರ ರೂಪದಲ್ಲಿ ಅವೇ ಆದಂತ ಬಿಟ್ಟು ಅದು ತುಂಬ ಅದು ಪಂಜಾಬ್ ಹೋಗ್ತಾರೆ 7-3 ಹೋಗ್ತಾರೆ 7-3 ನಿರ್ಣಯ ಆಗ್ತಾರೆ ಕೊಂಚ ಸಂದೇಶ ಗೊತ್ತರು ಏನು ಮಾಡ ಯಾಕಂದ್ರೆ ಗರಡಿ ಕಟ್ಟಾರೆ ಕಟ್ಟಾಯಿನ ಗರಡಿ ಆಯ ಮ್ಯಾಮಲ್ಲಿ ಬರಲಿ ಅಂಚ ಭಕ್ತರಂತಾಗ ನಮ್ಮಿನ ಇವು ಗರ್ಭ ಸತ್ತಾಗಿ ಎಂಥದ್ದು ಗರ್ಭ ಪಟ್ಟದ ಕಡೆಯಲ್ಲಿ ಸಿಗುವುದು ಇದು ಪ್ರತಿ ವರ್ಷ ಗರಡಿ ಕಟ್ಟಿ ಸಮರ್ಥರು ನಮ್ಮ ಪಟ್ಟದು ಎಲ್ಲ ಭಾಗರ ಹೋಗ್ತಾರೆ ಇತ್ತೆ ಬಾಬಣ್ಣನ ಒಡ್ಡೋಲಗ ಬನ್ನಂಜೆ ಬಾಬಾ ಅಮ್ಮನ ಗೊತ್ತು ನನಗೆ ಮಾತಾರಿಲ್ಲ ಅಗಲಕ್ಕನೆ ಭಾರಿ ಪುಣೇನಾರು ಬೊಕ್ಕ ಭಾರಿ ಬೂಕು ಮಾತ ಬರೀ ಒಂದು ಬೆರನೇ ದಾನ ಪಂಡ ಮಗಳು ಮೂಜಿ ಜನಲ ದೈವಾರಾಧನದ ಬಗ್ಗೆ ಕೋಟಿ ಚೆನ್ನೇರನ ಬಗ್ಗೆ ತಿರಿಯೋಡು ಅಂತ ಆಸಕ್ತಿ ಇತ್ತಿನಾಗಲೇ ಮಿತ್ತಗ ಗೋಡಾಯನ ಚಿತ್ತನ ಕಜ್ಜ ಮಲ್ತೊಂದು ಅದನ್ನು ನಮ್ಮ ಈ ದೈವಾರಾಧನ ಕ್ಷೇತ್ರಡು ಅರ್ಪಣೆ ಮಲ್ದಿನ ಚಿತ್ತನ ಪುಣ್ಯಜೀವಿರ ಮಗಳು ಹಿರಿಯರು ಬಾಬಣ್ಣೆ ಕುರ್ಲ ಏತ್ಲಾ ಪಾತಿರ್ತಾರೆ ನಾನು ಬಂತೀರಿ ನಂಚೆ ಪಾತ್ರಿ ಜಿಂಕ ಸಮಯದ ಪ್ರಜ್ಞೆ ಉಂಡು ಯಾನರಿ ಒಂದು 20 ನಿಮಿಷ ಕೊರಡು ಆಡ್ಬಿಡ್ತೀರಿ ನಾನು 10 ನಿಮಿಷ ಪಾತಿರ್ವೆ ಐದು ಬೊಕ್ಕ ಪ್ರಶ್ನೆದಲ್ಲೆತ್ತನ ಈಗ ಉತ್ತರ ಕೊರಕ ಬಂದಿರೋ ಚಿಂತನ ವಿಚಾರವನ್ನು ಬರೋದಲ್ಲಿರು ಬಾಬಣ್ಣ ಈರೇ ಪನ್ನಿ ಅಡ್ಡ ಮದ್ದೊಡಿ ಇರೇ ಬಾಬಣ್ಣ ಸಮಯ ಆಡಂತ ಬಂತಿನ ಧೈರ್ಯ ಎನ್ಕೊಂಡ ಪವಿತ್ರವಾಗಿದ್ದ ಈ ಕ್ಷೇತ್ರಡು ಯುವವಾಹಿನಿ ಬೊಕ್ಕ ಕನ್ನಡ ಸಂಸ್ಕೃತಿ ಇಲಾಖೆ ಆಯೋಜನೆ ಮಂದಿನ ಚಿಂತಿನ ಇವೊಂಜಿ ಎಡ್ಡೆ ಲೇಸಿದು ಒಂಜಿ ಗಂಟೆ ತಡ ಆಯ್ನೈಟಾವಲ್ಲ ಏರು ಸಂವಾದದ ಕೋಟಿ ಚೆನ್ನೈನ ವಿಚಾರಗಳು ಹೆಚ್ಚಿಗೆ ಅನುಭವ ಗೆತನು ಮತ್ತು ಕುಳ್ಳುದೇರ ಅದ್ರ ಮಾತ್ರ ಜಾಗಕ್ಕಾಗಿ ಬರ್ತೇವೆ ಒಂದು ಹರಿಕತೆ ಅವೊಂದೊತ್ತುಣಿಗೆ ಹರಿದಾಸರ ಹರಿಕತೆ ಪಣ್ಣೊಂದು ತಿಪ್ಪನಗನೆ ಮಾತೆಲ್ಲ ಒಡಿಯೋರಿಯೇ ಜತ್ತದು ಪೋಯರು ಒಂಜಿ ಬಾಲ 14 ವರ್ಷದ ಕುಡೋನಿಗೆ ಒಂಜಿ ಬಾಲ ಎನ್ನಗೆ 1000 ಜನಕ್ಕೆ ಸಮ ಮಗ ಈ ಒಲಿ ಕುಂದರೆ ಈ ಅವಬಂಡು ಆಯ ಪಂಡಗೆ ಈರು ಹರಿಕತೆ ಮಲ್ಪುನ ಪಜೆ ಎಂಕು ಜಪ್ಪುನ ಪಜೆ ಈರು ಲಕ್ಕಂದು ಎಂಕು ಜಪ್ಪೆರೆ ಆಪುಜಿ ಅಂಚೆನೆ ಮಾತೆಲ್ಲ ಜತ್ತದು ಪೋಯ್ ಬೊಕ್ಕ ಎಂಕು ನಿಖಲ್ ಉಲ್ಲ ಪ್ರಜ್ಞಾವಂತರು ಬುದ್ಧಿಜೀವಿಗಳು ಮಾತೆಲ್ಲ ಐನಿಟಾದ ಬೊಕ್ಕ ಎನ್ನ ಬಂಧುರು ಮಾತ ಕತೆ ಎಲ್ಲ ಅವೇನು ಬದುಕೆ ಪೆಲಕ ಇದ ಪಚ್ಚಿನ ಜತ್ತದು ಕೊಡ್ಲೆಕ್ಕ ನಿಗಲ್ ಎದುರಿದ್ದಿದ್ದೆ ಒಂದು ಪ್ರಶ್ನೋತ್ತರದ ಪೊತ್ತುಡು ಅವು ಮತ ಅವು ಏನ ಪ್ರಶ್ನೆ ಎತ್ತಿಲ್ಲ ಈಗ ಉತ್ತರ ಕೊಡಿ ಅಂಚನೆ ಇನಿ ಒಂದು ಎಲ್ಲೇ ತಪ್ಪು ಇಂಚಿನ ನಮ್ಮಡನೆ ನಿಗಲ್ ಒಟ್ಟಿಗೆ ಆಗಲೇ ಸಮನ್ವಯಕಾರರು ಈ ಲೇಸಿಗೆ ಬಲ್ಲೆ
ಅದನ್ನು ದುಮ್ಮತ್ತ ಒಟ್ಟೊಳಗೊಲೆ ಪೋಡು ಅವಳ ಪೀಠ ಒತ್ತು ಸಾಯಿನ ಬಾಯಿದನ್ನು ಪೀಠ ಅಲ್ಲಿಗೆ ಬರಡುತ್ತಳು ಒಂದೇನು ಬದ ಪಾಡ್ತಿದ್ದಾನೆ ಪೋದು ಎಂಗಿಲೆಗೆ ಪ್ರಾಯ ಸಂದಿದ್ನಗಳಿಗೆ ನನ್ನ ಕೈತಲ್ಲಿ ಉಳ್ಳೇದಾರು ಆರ್ತು ಪಂಡದು ಕಥಾನಕನು ಪೂರ ಅತ್ರ ಇರುವೆಲ್ಲ ಮಡ್ತದ ಬಸವಣ್ಣ ಇಟ್ಟವರ ನನ್ನ ತುಂಬುದ ಪಂಚಾಯತಿಗೆ ಪ್ರಶ್ನೋತ್ತರಡೆ ನಮ್ಮ ಉತ್ತರ ಕೊಡ್ತಾ ಬರೋದು ಎನ್ನ ರಡ್ಡು ಪಾತ್ರನು ಅಡಿಗೆ ಮುಗಿತಾರೆ ಬಂದುಲೆ ಬಾರಿ ಪೂರ್ಲದ ಪೂರ್ತಿ ಇತ್ತದ ಕೋಟಿ ಚೆನ್ನಯ್ಯ ಜೀವನ ಚರಿತ ನಮ್ಮ ಪ್ರಶ್ನೆಲು ಈ ವಿಷಯದ ಸಂಬಂಧಿ ಅದೇ ಬರೋದು ಸಂಶಯಲು ಮಸ್ತುಲ್ಲ ಚೆಲುವರಾಜರನ್ನು ಪಾತ್ರ ಪಂಡೇದ ಓಲೋಲು ಕತೆಕ್ಲಿಡು ಮೂಢನಂಬಿಕೆ ಬರ್ಪುಡ ಅದು ನಮ್ಮ ನಂಬರೆ ಆಪುಜಿ ದೇನ ಬಾಹಿರದ ಬಾಹಿ ಬೈದನ ಕತೆಕ್ಕಲು ಅದನ್ನು ಅಡೇಗೆ ದೀಕ ನನಗೆ ಐದ ಬಗ್ಗೆ ಚರ್ಚೆ ಮಲ್ಪನ ಅಗತ್ಯ ಬರುವುದು ಯಾಪನ್ಯ ಉದಾಹರಣೆ ಅಂಚೆನೆ ಇಲ್ಲಿ ದೈವಾರಾಧನದ ಬಗ್ಗೆ ಕೋಟಿ ಚೆನ್ನೈಯನ ಆರಾಧನದ ಬಗ್ಗೆ ಬಂದಾಗ ನಮ್ಮ ವಿಚಾರ ಮಾಡ್ಕೊಂಡು ನಿಮಗೆ ಒಂಜಿ ಸಂಕೇತ ಕೊರಪೆ ಪಿತೃ ಆರಾಧನೆ ನಮ್ಮ ಶುರು ಮಲ್ತ ಈ ಆರಾಧನೆಡು ಹಿರಿಯರನ್ನ ಆರಾಧನೆ ಉಂಡು ಗರಿಡಿದ ಉಲಾಯಿ ಕೋಲದಾನಿ ಪೊಗ್ಗನಗ ನಂಗೆ ತಿಕ್ಕೊಂಡು ಆ ಪಿತೃ ಆರಾಧನೆ ಜೊತೆಟ್ಟು ದೈವಾರಾಧನೆ ಬರ್ತದೆ ಐದು ಬೊಕ್ಕ ದೇವಾರಾಧನೆ ಇನ್ನು ಪೊರ್ತು ಉಂದತ್ತು ಆಂಡ ಕೋಟಿ ಚೆನ್ನೈಯರು ವೈದ್ಯರ್ಲು ಎನ್ನ ಉಡಲು ಏಕು ದಿಂಜಿದರು ಪಂಪಿನಕ್ಕೆ ಒಂಜೊಂಜಿ ಕಥೆಯನ್ನು ಅಜತ್ತು ಕೊರ್ಪಿನಾಥ ವಿಚಾರ ಉಂಡು ಒಂದು ಯಾನ ಸಂಶೋಧನೆ ಮಾಡ್ತೀನತ್ತು ಎನ್ನ ಅನುಭವ ಈ ಕ್ಷೇತ್ರ ಉಡುತ್ತೇನೆ ಈಗೆಲ್ಲ ಕ್ಷೇತ್ರಡು ಇನ್ನು ದಾದ ನಡುತ್ತಂಡ ಎಲ್ಲೇ ಮಟ್ಟದ ಮದು ಯಾನೇ ಬಂತೀನಿ ಇನ್ನು ಕೋಟಿ ಚೆನ್ನೈಡ ಕೊಡಮಂದೆಡೆ ಯಾನೇ ಪಾತಿರ್ನು ಅವೊಂಜಿ ಅದ್ಭುತವಾದ ಸನ್ನಿವೇಶ ಬಂದಲೆ ಈ ವಿಚಾರ ತಿರುಗ ಇನ್ನು ನಮ್ಮ ಬಾಲ್ಯಲಿಗೆ ನಮ್ಮ ಪ್ರಶ್ನೆ ದಾನಿ ತಿಕ್ಕೊಡುಪನ್ನ ಆರಾಧನ ಪದ್ಧತಿ ನನ್ನ ಎಂಚು ಗಟ್ಟಿ ಮಲ್ಪಗ ಏನ ಮೊದಲು ಬೆಂಗಳೂರು ಡೊಲ್ಲಲು ಒಂದು ದುಬೈ ಡೊಲ್ಲಲು ಒಂಚೂರು ವ್ಯತ್ಯಾಸ ಬರ್ತದ ಸ್ವಾಮಿ ಕೊಡಮಂದಾಯ ಸ್ವಾಮಿ ಬೈದರಲ್ಲೇ ಬಂದ ಕೈ ಮುಗಿಯವರಿಗೆ 5 ನಿಮಿಷದಲ್ಲೇ ಆಗಲ್ಲ ಮನಸ್ಸದ ಕ್ಲೇಶ ಹೋಗ್ಬಿಡುಗೆ ಏನ ಬಾಲ್ಲು ನಂಗೆ ಇಲ್ಲಿ ಒಂದು ಕೂಡ ಏನಿ ಆರಾಧನ ಪದ್ಧತಿದ ರೂಪನು ನನ್ನ ತೆತ್ತನಗ ಅನಗತ್ಯ ಚರ್ಚೆದ ಅಂತೆ ಪೊರ್ಲ ಕಂಠದ ಪ್ರಶ್ನೆ ಕೇಳಡ ತ್ರಿಮೂರ್ತಿ ಮೂಜಿ ಜನ ಕುಲ್ದೇರು ನಿಗಲ ಪ್ರಶ್ನೆಗೆ ಉತ್ತರ ಕೊರೆ ತಯಾರಲ್ಲೇರು ಪ್ರಶ್ನೆ ಬರೆದ್ಲಾ ಕೊರಲಿ ನಿಗಲ ಅವಲಿ ಮುತ್ತದಲಕ್ಕೆ ಏನು ಪನ್ಕೊಂಡು ವಿಚಾರ ಪನ್ನೊಂದು ಪ್ರಶ್ನೆ ಚುಟುಕಾವಡು ಪ್ರಶ್ನೆ ರಿಪೀಟ್ ಮಲ್ಕೊಂಡು ಬಿಡ್ಚಿ ಪೊರ್ತುಡು ನಮ್ಮ ಮುಗಿಪ್ ಕಾಪಂದು ನಿಗಲನ ಪ್ರಶ್ನೆಗೆ ಲೆತ್ತೊಂದಿಲ್ಲ ಮಿತ್ತು ಕುಂದಿನ ಮಾತ ವಿದ್ವಾಂಸರುಗಳ ತರ ತಗ್ಗಾದ ಒಂಜಿ ವಿಚಾರ ಇನಿ ಸ್ಪಷ್ಟತೆಗೆ ಬರೋದುಂಡು ಎನ್ನ ಮನಸ್ಸು ಮಸ್ತ್ ಜಿಜ್ಞಾಸೆ ಇತ್ತಂಡು ಒಂಜಿ 500 ವರ್ಷ ತುಂಬು ಒಂಜಿ ದೇಯಿ ಬೈದೈತಿ ಪಂಪಿನ ಒಂಜಿ ದಿವ್ಯ ಶಕ್ತಿ ತೆತ್ತಿಡು ಪುಟ್ಟೊಲ್ಯ ಐಕೊಂಜಿ ನಮ್ಮ ಪೆರಂಪಳ್ಳಿ ಒಂಜಿ ಕೊರ್ನ ಒಂಜಿ ಸಮಾಧಾನದ ಉತ್ತರ ಅಂತ ಪನೋನಿ ರೇವಂಡ ಇನಿ ಆ ಜಿಜ್ಞಾಸೆ 500 ವರ್ಷ ತುಂಬು ಈ ತೆತ್ತಿಡು ಪುಟ್ಟದ ಪಂಪಿನ ಒಂಜಿ ಕಾಲ್ಪನಿಕ ಪಂಪ ಎನ್ನ ಮನಸ್ಸಲ್ಲಿ ಇತ್ತು ಆ ವಿಚಾರ ದಾಯ ಭಕ್ತನ ಪಂಪಿನ ಇಂಗ್ಲಿಗೆ ಒಂಜಿ ಡೌಟ್ ಉಂಟು ಆ ಸಂದೇಹ ಆಯ್ಕ ಈರ್ ಪಂಪಿನಕ್ಕೆ ದಾದಾದ ಮಸ್ತ್ ಇಂಚಿನ ಒಂದು ಆಧಾರ ಉಂಡ ಅಂದ್ರೆ ಪೆರಂಬಳ್ಳಿ ಸಾರಡೇನು ಕೇನೊಂದಿಲ್ಲ ಈಗ ಒಂಜಿ ಉತ್ತರ ಕೊಡು ಐಕೆ ದಾಯಿ ಇಂಚಿನ ಕಾಲ್ಪನಿಕ ಕಥೆಲ್ಲ ಪುಟ್ಟುಡು ಪಂಪಿನಕ್ಕೆ ಒಂದು ಸಮಾಧಾನ ಉತ್ತರ ಕೊಡೋದು ಅಂತ ನಮ್ಗೆ ಪೂರ್ಣದ ಪ್ರಶ್ನೆ ನಿಜವಾದ ಎಲ್ಲಿನ ಪ್ರಶ್ನೆ ನಿಂತ ಬಗ್ಗೆ ಕೆಲವೊಂಜಿ ಸಾಕ್ಷ್ಯ ರೂಪದ ಪಾತ್ರೆಗಳುಲ್ಲ ಪಂಜನಾಥ್ ಮನ್ನಗ ಮೋಲು ಸ್ವರ್ಣಕೇದಿಗೆ ಸುರುಟು ಸಾಯನ ಬೈದರೆ ಚಿಕ್ಕನ ಅಲ್ಪಂಟಿನಿ ಈರು ಮಾಮು ಮಾಮಿ ಅಂಚದಾಗ ಬೇತೆ ಉಚ್ಚಾರ ಮಾಡ್ಕೊ ಪಪ್ಪ ಚಿಕ್ಕಪ್ಪ ಆ ಬೇತೆ ಸಂಬಂಧ ಎಪ್ಪುಜರು ಆ ಎಪ್ಪು ಪಣ್ಣಗ ಈರು ತಾಗೆ ಯಾನು ತಂಗಡಿ ಪ್ರಾರಂಭ ಅಂಚನ್ನಾಗ ಅವೊಂಜಿ ಜಾನಪದ ಕಥನಕಾರ್ಯ ಸೂಕ್ಷ್ಮವಾದ ಪಂತೆ ಇಂಚಿನ ಕೆಲವು ಪ್ರಸಂಗಗಳುಂಡು ಸ್ಪಷ್ಟವಾದ ಕೆಲವು ವಿಚಾರವನ್ನು ದಾಮೋದರ ಕಲ್ಮಾಡಿಯರು ವಿವರಿಸಿದರು ಇದೆ ಬೇರೆ ನಿರ್ಮಾಣ ವೈದ್ಯರು ಕೇದಗಿನ ಮುಖಾಂತರ ಮರೆತು ಬರುತ್ತೀನಿ ಗರ್ಭದ ಬಗ್ಗೆ ವಿಷಯ ಅಡ್ರೆ ಅದು ಕೇದಗಿನ ಸಾಂಕೇತಿಕವಾದದ್ದು ಇದ್ದದ್ದು ಜನರ ದಂಪತಿನಾಗ ಇತ್ತಿಕೊಳ್ಳಕ ಮಾಡ್ತಾರೆ ಅಡ್ರೆ ಸ್ವರ್ಣ ಕೇದಿಗೆ ಬಣಪುದದ್ದು ಇದ್ದರು ಕೇದಗಿದ ಮುಖಾಂತರ ಅವಳ ಪಕ್ಕ ಇಡೀ ಪಡುಮಲಿಟ್ಟು ಏನ ಮುಂದೆ ಪಂಡ ಸಾಯನ ವೈದ್ಯನೇ ಒರೇ ಮುಕ್ತಿದಾರಿಗೆ ಆಗ್ತದೆ ಇಡೀ ಮಸ್ತ್ ಏನು ಮುಕ್ತಿದಾರಕ್ಕೆ ಇರ್ತೇವೆ ಅಡ್ರೆ ಸಾಯನ ವೈದ್ಯನ ಕೈತಲೇ ಬಿಡ್ದು ಬೋರ್ಡ್ನಾಡ ಅವ ಆರೋಗ್ಯದಲ್ಲಿ ಸಂಬಂಧ ಉಂಟು ಬಕ್ಕ ಬಳ್ಳಾರನ ಚಾವಡಿ ಬಿತ್ತು ಬಂದಾಗ ಒಬ್ಬರು ಒಂದು ವಿಷಯವೆಲ್ಲ ಬಳ್ಳಾರದ ಹಾಕೊಂಡು ನಾನೇಳ ನಾಟ್ಯಡ ಬಲ್ಲ ಅಂತೇಳಿ ವಿನಃ ಈ ಅಂಚಿನಾದ ಇಂಚಿನಾದ ಜಾತಿದ ಒಬ್ಬಳ ವಿಷಯ ಪಡ್ತಿದ್ದರು
ಅವಿಡ್ಬೇಕು ಬುದ್ಧಿವಂತ ಜರವೇನಲ್ಲ ದಾಲಾಡ ಜಾತಿದ ಬಗ್ಗೆ ಬಂದಿದ್ದೇವೆ ಅವಿಡ್ಬೇಕು ಕಾತನ ವೈದ್ಯಗಳ ಗೊತ್ತು ಇಡೀ ಪಡುಮಲೆ 440 ವರ್ಷದ ಪಿರವಡು ಪೂರ್ವ ಒಪ್ಪಿದಿನ ಒಲ್ಲ ಒಂಚೂರು ಹೆಚ್ಚು ಕಮ್ಮಿ ಆದದ್ದು ಜಾನಪದ ಕಥನಕಾರ ಏನು ಮಾಡ್ಬೇಕು ಗುಟ್ಟು ಬಣ್ಣ ತಿರ್ತಿ ನಾನು ಮೇಲೂ ಮುಚ್ಚಿಲ್ಲ ವಿಷಯ ಅಲ್ಲ. ಬೇರೆ ಪ್ರಶ್ನೆಗಳು ಪ್ರಶ್ನೆನೇ ಅವಡೊಂದು ಜನಕ್ಕೆ ಪುಷ್ಟೀಕರಣಕ್ಕೆ ವಿಚಾರವಲ್ಲ ಕೊನದಿ ಮಾತೆಲ್ಲ ತಿಳುವಳಿಕೆ ಉಂಡೀನಿ. ಮಾತರಿಗಳ ನಮಸ್ಕಾರ. ವಿಶೇಷವಾದ ಅಕಲು ಅಖೇರಿದ ಅಕಲ್ನ ಉಸುಲು ಕರಿಪುಣಂಚಿತ್ತನ ಪೊರ್ತುಡು ಒಂಜಿ ಪಾತೆರಣ ಪನ್ಪೇರೆ ಆ ಉಸುಲು ಅವೆಡ್ದು ದುಂಬು ಉಸುಲು ಕರಿಪುಣಗ ಮೂಜಿ ಜನ ಬಲ್ಲಾಲ್ರೆಲ್ಲ ಒಟ್ಟು ಮಾತು ತೆಂಗ್ಲೆ ಕೆರಡಿ ಕಟ್ಟಲೆ ಇನಿ ಆದಿ ಕೆರಡಿ 8 ಕೆರಡಿಯಿಂದ ನಮ್ಮ ಕಟ್ಲೆಡೆ ಉಂಡು ಅಂಡ ಇತ್ತದ ಪ್ರಸ್ತುತವಾದ ತುಯಾರ ಪೊಂಡ ಅಂಡ ಕೆಲವು ಕಡೆಟ್ಟು ಕೆರಡಿ ನಿರ್ಮಾಣ ಆವಂಗುಂಡು ಅಂಡ ಅಕಲ್ನ ಪಾತರ ಇನ್ನೊಂದು ಪನ್ನಗ ಕಡು ಬಾರ್ದು ಒಂಜಿ ಜಾಗ ಉಂಡು ಅವು ಪಡುಮಲೆ ಪಂಡ ಒಂಜಿ ಬೂಡು ಮಾತ್ರ ಅತ್ತೆ ಇಡೀ ರಾಜ್ಯ ಅಂತ ನಮ್ಮ ತೆತನೋಲಿ ಆ ರಾಜ್ಯಡ್ ಒಂಜಾತ ಬೇತೆ ಬೇತೆ ಗ್ರಾಮಲು ಇಪ್ಪ ಅಂಡ ಅವು ಆ ಗೂಡು ಮಾತ್ರ ಸೀಮಿತನ ಅದು ಇಡೀ ಆ ರಾಜ್ಯ ಪಡುಮಲೆ ರಾಜ್ಯದಾದ ಉಂಡ ಆ ರಾಜ್ಯಗೂ ಸೀಮಿತನ ಅತನ ಪೆರ್ಮಾಳೆ ಬಳ್ಳಾಲ್ರನ ಬೂಡುಗೂ ಸೀಮಿತನ ಆ ಗಡು ಅಕಲ್ನ ಪಾತೆರ ಪನ್ಪುನ ಒಂಜಿ ಕ್ಲಾರಿಫಿಕೇಶನ್ ಕೊಡಿತ್ತೆ. ಬಾಬಣ್ಣ ಎಂಕು ತಿಳಿದಿನ ಪ್ರಕಾರ ಧ್ಯಾನ ಅಧ್ಯಯನ ಮಂದಿರ ಪ್ರಕಾರ ಪಡ್ಮಲೆ ಪಂಪಿಂಚಿತ್ತಿನವು ಪಡ್ಮಲೆ ಬೂಡುದ ಒಂಜಿ ಏನ 10 ಕೋಲ್ದ ಜಾಗ ಅತ್ತು ಇಡೀ ಪಡ್ಮಲೆದ ಆಳ್ವಿಕೆಗೆ ಏತು ರಾಜ್ಯ ಸೇರ್ತಿದೆ ಅವು 16 ಕಿಲೋಮೀಟರ್ ದೂರ ಉಪ್ಪು ಗೆಜ್ಜೆಗಿರಿ ನನ್ನನೆ ಬಿತ್ತಲು ಸಾಯನಿಗೆ ಬೈದರಿ ಇತ್ತಿನ ಜಾಗ ಅವು ನೆಕ್ಕೆ ಸೇರ್ದಿನವು ಪಡುಮಲೆಗೆ ಸೇರ್ದಿನವು ಪಡುಮಲೆದ ಆಡಳಿತಕ್ಕೆ ಸೇರ್ದಿನವು. ಆ ಕಾಲಘಟ್ಟಗಳು ಪಡುಮಲೆ ಪಂಜ ಎಣ್ಮೂರು ಈ ಮೂಜಿ ವಿಭಾಗಿತವಾಯಿತ್ತಿನ ಅಳಸೊತ್ತಿಗೆ ಇತ್ತಿನ ಜಾಗಲಿ ಆಯ್ನೀಟವರ ಗೆಜ್ಜೆಗಿರಿನ ನಮ ವಿಭಾಗವನ್ನು ವಿರೋಧವನ್ನು ವಿಚಾರವನ್ನು ದೂರದಿಂದ ಪಾತ್ರ ಆಪಜಿ ಕೋಟಿ ಚೆನ್ನೈರು ಕಡೆದ ಕಾಲಗೂ ಅಗಲಿಗೆ ಕೃತಜ್ಞತೆ ಅರ್ಪಣೆ ಮಲ್ಪೆರಿತ್ತೀನಿ ಎಂಕ್ಲೆಗೆ ಗರಡಿ ಕಟ್ಟಲೆ ಉಲ್ಲ ಪಡಿಸಿ 2-3 ಬಲ್ಲಾಡನೆ ಪಡ್ತೀನಿ ಆಯ್ನೀಟ ಅವತ್ನೆ ಆದಿ ಗರಡಿಡು ಸ್ವಯಂ ಏರ್ಲ ತಪ್ಪುದೇ ದೇವರ ಬಲ್ಲಿ ಆನಿ ಕೋಟಿ ಚೆನ್ನೈರ್ನ ಅಂತ್ಯ ಆಯ್ ಕೂಡ್ಲೆ ಅಕಲ್ನ ಒಂಜಿ ಬದಿಟ್ಟು ಅಕಲ್ನ ಶಸ್ತ್ರಾಸ್ತ್ರವನ್ನು ಮಾತ ಮಣ್ಣದಡಿಗೆ ಪಾಡ್ದಿನವು ಪುಂಚ ಬೈದಿನವು ಬಂದಂಜ ಬಾಬುವಿಂದು 1982 ಬರೆದಿನ ಕೋಟಿ ಚೆನ್ನೈಂಡ ಆ ಪುಸ್ತಕಗಳು ಆ ಸಮಾಧಿದ ಪ್ರಕಟ ಉಂಟು. ಇತ ಮಾತ ಅಲ್ಪ ಜೀರ್ಣೋದ್ಧಾರ ಆಯ್ನ ಇಟ್ಟಾರ ಅವನಿಗೆ ಹೆಚ್ಚಿಗೆ ನೋಡಿದ್ದು ಬರ್ಬಿಡಿ ಎನ್ನ ಸಮಗ್ರ ಕೋಟಿ ಚೆನ್ನೈಂಡ ಅವು ಉಂಟು. ಐಟಿ ಹೆಚ್ಚಿನ ಎಂಕ್ಲೆಗೆ ಗರಡಿ ಕಟ್ಟಾಲೆ ಉಲ್ಲಯ ಇದ್ನ ಬೂಡುಡು ಪರ್ಮಲೆ ಬೂಡತ್ತು 800 ಬೂಡುಡು ಇದ್ನ ಬೂಡುಡು ಎಂಕ್ಲೆಗೆ ರಡ್ಡಿಗಿಂತ ಪೇರು ಕೊರಡು ಪರ್ಮಲ ಬಲ್ಲಾಡ್ರೆ ಹತ್ತು ಬಂತೀವಿ 200 ಬಲ್ಲಾಡ್ರೆ ಬಂತೀವಿ ನಾನು ಪಾತ್ರ ಹತ್ತುಕೊಂಡ ಕ್ಷಮೆ ಕೊಡ್ಲಿ ಮಾಫ್ ಮಾಡ್ಕೊಳ್ಳಿ ತಾಯಿಗಿಂದ ಪಣ್ಣಗ ಪರ್ಮಲೆಟ್ ಎಂಕ್ಲೆ ಬದುಕನೆ ಸಾಧ್ಯಚ್ಚಿ ಪಡೆದು ಪದಾಡು ಸಮನ್ವಯಕಾರ್ರೆ ಪದಾಡು ಮುಟ್ಲು ಜತ್ತೊಂದು ಪೋನಾಗ ಅತ್ಯಂತ ದುಃಖಡು ಆಗಲಿ ಎಂಕಲ್ನ ತಮ್ಮನ ಸಾಯಿನ ಬೈದೈತಿ ಎಂಕಲ್ನ ಅಂಬೆ ದೇವಿ ಬೈದೈತಿ ಎಂಕಲ್ ಮುನ್ಪ ಅಂದು ಬಂದಾಯ ಅಂಡ ಎಂಕಲೆ ಕಡೆದ ಕಾಲ ಉಂಟ ಮುನ್ಪದ ವೈಭವಂತು ಬೇರೆ ಆಗಿ ಪಡೆದು ಅತ್ಯಂತ ಅಖಿಲಾಸ ಮುಟ್ಟು ಅಲ್ದ ಜತ್ತದು ಪೋಯರು ಅಲ್ಪ ಆಗಲಿ ಪಂಜಗ ಸೇರಿನಲ್ಪ ಜಾತಿ ಮಗನೇ ಎದುರುವುದು ದಿಂಡು ಮಲೆಟ್ಟು ಪಾಡಿ ಅವೆಲ್ಲ ಬೆರ್ಮೆತ್ನ ನಾಗ ಬೆರ್ಮೆತ್ನ ಅನುಗ್ರಹ ಹೊಟ್ಟು ಆಗಲಿ ಯಾನ್ ಜಾನಪದನೇ ನಮ್ಮನು ಜಾನಪದವನ್ನು ಹೆಚ್ಚಿನ ಎನ್ನ ಪೆತ್ತಿನ ಅಪ್ಪೆನು ಏನ್ ಸಾಕ್ಷಾತ್ ದೇವರಿಂದೇ ನಮ್ಮ ಎನ್ನ ಅಪ್ಪೆ ಸತ್ಯ ಅಮ್ಮೇನು ವಿಶ್ವಾಸ ಅಪ್ಪೆ ಸತ್ಯ ಅಮ್ಮೇನು ವಿಶ್ವಾಸ ಆಯ್ನೈಟ ಅವರ ಅಲ್ಪದ ಗೆಂಡದ ವರ್ಷ ಮಾಡಿ ಈ ಜಾಗಕ್ಕೆ ಪಡೆದು ಪಳಮಲೆಗಾಗಲಿ ಶಾಪ ಕೊಟ್ಟು ಪೋಡ್ಡ ಕೊಂಚ ಅರ್ಥ ಉಂಟು ಅವೇ ರೀತಿ ನಿಂದು ಮಲೆಟ್ಟು ಬೆರ್ಮೆತ್ನ ಅನುಗ್ರಹವಾಗಲಿ ಪಿದೈ ಬತ್ತಿನಾಗಲಿ ಅಲ್ಪದ ಇಡೀ ಉರಿ ಕಣ್ಣು ಪಂಜದ ಉರಿ ಕಣ್ಣು ದಿಬ್ಬೆರು ಒಲ್ಪ ಗರಡಿ ಕಟ್ಟಿನಲ್ಲಿ ಅಲ್ಪ ಸುಖ ಬರ್ಪಿಡಿ ಅಲ್ಪದ್ದು 800 ಕೋಪಿನಿ 800 ಜಾನಪದ ಕಥೆಯನ್ನು ಪಡ್ಕೊಂಡಾಗ 14 ಕೈತ ಕೊಬ್ಬರಿಗೆ ನುರೆವುಲ್ಲ ಉರ್ಕುಂಚಿತ್ತಿನ ಪೇರನ್ನು ಕೊಡ್ತು ಆ ಬಾಲೆಯನ್ನು ಅದು
ಅಗಲಿ ಲೆಕ್ಕ ದೂಸೋದು ಸ್ಟ್ಯಾಂಡಿಂಗ್ ಇರೇಷನ್ ಪಡ್ಪಾರ ಇಂಗ್ಲೀಷ್ ಎಂಕಲ್ ಪಡ್ತಿ ಲೆಕ್ಕನೆ ಯಾನ್ ಕತೆ ಬರೆಸ್ತೀನಿ ಅಂಚೆನೆ ಆ ಲೆಕ್ಕ ದೂತುದು ಬಲ್ಲೆ ಬಲ್ಲೆ ನಿಗಲು ಬಂದದು ಅದಾಗ ಪಂಪಿನಿ ಎಂಕಲ್ ರಡ್ಡು ರಾಜ್ಯವನ್ನು ಕಲಿದು ಬರ್ತಾ ಊರ್ಲ ಸತ್ಯಸಂಧರು ಇದ್ದಾರೆ ಎಂಕಲ್ ಆಪಿನಗಳು ಇದ್ದಾರೆ ಆಯ್ನ ಅವರ ಹಿರ ರಾಜ್ಯವು ಇನ್ನು ಅಡ್ಡ ದಿನ ತಲೆ ಎಂಕಲ್ ದೇರ್ ಪೂಜಾ ಎಂಕಲ್ನ ಸೂರ್ಯನವಲ್ಲ ಬಿದೈ ಬತ್ತಲ್ಲ ಇರಗೆ ಏರು ಬಗೆ ಅಗಲೇನು ಧ್ವಂಸ ಮಲ್ಪುನವನು ಅಲ್ಪ ಕೋಟಿ ಚೆನ್ನೈಯರ್ನ ಅಂತ್ಯಕಾಲದ ಬೊಕ್ಕ ಅಗಲ್ನ ಪುನಃ ಮೃತದೇಹವನ್ನು ಪಡೆದದ್ದು ಮಂಜಲ್ ಪಾದೆಲ್ಲ ನಿಂತು ದೀಪೇರು ಮಂಜಲ್ ಪಾದೆ ಪುನಃ ಅಲ್ಪರ್ದೆತ್ತದು ಶವ ಸಂಸ್ಕಾರ ಕೂಡ ಈ ಬೊಕ್ಕ ರಡ್ಡು ಭಾಗ ಹಾಕೊಂಡು ಉನ್ನೇನೇಕಲ್ ಮಾತ್ರ ಪ್ರತ್ಯಕ್ಷ 1982-85 ಆ ಹೊರತುಡು ಬೇಕಲ್ಲ ಈ ಸಂಶೋಧನಾ ಗ್ರಂಥಗೋಸ್ಕರ ಪ್ರೊಫೆಸರ್ ಮೋಹನ್ ಕೋಟೆ ಅವರ ನೇತೃತ್ವಡು ಮತ್ತು ತೂದು ಬೈಕ್ನಾಗಲು ಅಲ್ಪ ಏನೇ ಸತ್ಯ ಸಂಗತಿಯಲ್ಲಿ ಅಲ್ಪ ಉಲ್ಲ ಜಾನಪದ ಸತ್ಯ ಉಂಟು ಯಾರು ಬೊಕ್ಕೊಂಜಿ ಪಡೆದ ಆಯ್ತು ಉಳ್ಳಾಯ್ಡೆ ಪಡ್ತೀನಿ ನಿನಗೆ ಆಯ್ತು ಉತ್ತರಗೋಸ್ಕರ ಎಂಚಿನ ಒಂದು ಬಣ್ಣಗ ಮಾತ ಕಥನಕಾರನಕ್ಕೆಲ್ಲ ಕೋಟಿ ಚೆನ್ನೈ ಆವಡು ಕೋಡಿದ ಬೊಬ್ಬು ಆವಡು ತುಳುನಾಡ ಸಿರಿ ಆವಡು ಕಾಂದಾಬಾರೆ ಬುದ್ಧಾಬಾರೆ ಆವಡು ಅದನ್ನ ಜನ್ಮನು ಒಬ್ಬೆಲ್ಲ ವಿಶೇಷವಾದ ಲೇಪನ ಕೊಡಂದೆ ಅಪ್ಪನೇ ಅದನ್ನು ಒಂದು ಮುದ್ದೆ ಮತ್ತೆ ಬಿಡ್ತೇವೆ ಪುಲ್ಲು ಬೆರಗತ್ತಿ ಲೋಕಲಾತ್ರಿಗೆ ಬಂದು ಕದ್ರಿಗೆ ಬರಕೆ ಸಂದಾಯ ಹೋದಾಗ ಈ ಎಡ್ಮೆದ ಬಿಟ್ಟು ಪಕ್ಕಿನ ದೇವೊಂದಿನ ಕಡೆ ವೈದ್ಯನ ಮರ್ಮಾಳು ಬಾದಿ ಅಲ್ಲ ಲವಲವೈಕೆ ತೂದು ಬಿರ ಬಂದಾಗ ಅಲ್ಲೇನು ಲೆಕ್ಕೊಂದು ಅಗಲ ಪಂಚಾಯತಿಗೆ ಬಂದು ದತ್ತೋಗಿಗೆ ತಂದು ಹೋಗಿ ಅಲ್ಲೇ ಆ ಪೊಣ್ಣು ಮಗಲಿಗೆ ಕುಂದಾಯ ಬಾಲಿಗೆ ಮತ್ತೆ ಕೊಡ್ಪೇರಿ ಕಂಡನೇನು ಸಮಾಗಮೋಡ ಹತ್ತು ಆಗ ಉಳ್ಳಾಲ್ತಿನ ಒಟ್ಟಿಗೂ ಗೇಣಿ ವಸುವರೆಗೂ ಮುನ್ಕಿಡಿ ತಿರುಗೊಂಡು ಪನಗಲ್ಪ ಅದು ದತ್ತ ತಿರುಗೂರು ಅದಕ್ಕೆ ರಸಮಾಯಂದಗೂ ಎಲ್ಲ ನೀರು ಕೊಳ್ತಿದೆ ಅದಕ್ಕೆ ಪರ್ಪವನು ಆಗ ಗರ್ಭಧಾರಣೆ ಆಪಿ ಬಬ್ಬುಗೂ ಬ್ರಹ್ಮಾವರುಡು ಕಾಂತನ ಬಂದಾದ್ರನ ಆವಾಗತ್ತು ಬಬ್ಬುಗೂ ಬಬ್ಬುನ ಅಪ್ಪೆ ಕಾಡೂರ ಬೊಮ್ಮು ಒಕ್ಕ ಕೌಡೂರ ಒಟ್ಟು ಅಪ್ಪೆ ಅಮ್ಮೆ ಮಾಲ್ದಿ ಒಕ್ಕ ಬೊಮ್ಮು ಮಗಲಾದ ಕುಟ್ಟು ಬೊಮ್ಮು ಮಾಲ್ದಿ ಬೊಮ್ಮನ ಉಡಲಿ ಅಲ್ಪಲ ಮದುವೆ ಆಗ್ತದೆ ಅದೇ ಗೊತ್ತೊಳ್ಳುವೆ ಅಂಡ ಗರ್ಭಧಾರಣೆ ಮಾಡ್ತೀನಿ ಆಯನ ಸಂಪರ್ಕ ಕೂಡ ಆಗ್ತದೆ ಅಲ್ಪಲ ಸತ್ವ ಪರೀಕ್ಷೆ ಮತ್ತೊಳ್ಳುವೆ ಸತ್ವ ಪರೀಕ್ಷೆ ವೈಟ್ಲ ಬಿಡಬಹುದು ಕಡೆ ಕಲ್ಲಿನ ಕೊಡೋದು ಮತ್ತೆ ಸಿರಿಗಿಂಡ ಉಲ್ಲ ಅಲ್ಲಿಗೆ ಕೆಮ್ಮಣ್ಣು ಕೊಡೋದು ಬಿಡ್ತೀನಿ ಅಲ್ಪಲ ಒಬ್ಬನ ಜನನ ಅಮ್ಮನ ಸಂಪರ್ಕ ಕೂಡ ಆಗ್ತದೆ ಒಂದು ಮತ್ತೆ ಇಂಚಿನ ಗೊತ್ತುಂಡೆ ಏನೋ ಮರಳಿ ಕೇಳಿದಾನೆ ಇಂಚೆನೆ ನಿಗಲು ಮಾತ್ರ ಈ ಜಾನಪದವನ್ನು ಮಾತ್ರ ವಿರೋಧಿಸುವರಕ್ಕ ರಾಮಚಂದ್ರ ಏರು ಎದುರುಕೊಳ್ಳುವುದಿನ ಒಂದು ಎಡ್ಡೆ ಮಲ್ಲ ಅಗ್ರಿಕಲ್ಚರ್ ಆಫೀಸರ್ ಅದು ರಿಟೈರ್ ಆಗ್ತದೆ ರಾಮಚಂದ್ರ ಏರು ದಶರಥನ ಮಗ ಬಂದ ಪಾಯಸೋಡು ಜೋಕುಲಾಪಡ ದಶರಥೇನ ಬೊಕ್ಕೆನೇನಕ್ಕೆ ಕಥಾಂಚತ್ತ ಸಾರಸ್ವತ ಸಮಾಜದಲ್ಲಿ ಒಪ್ಪಾಡು ಐಕ್ ಜಾನಪದ ಹೆಂಚಿನಗ ಈ ಕಾಲಘಟ್ಟ ಯಾನು ಪಂಪಿನ ಕಾಲಘಟ್ಟಡು ಮಾತೆಲ್ಲ ಹೆಪ್ಪೆಟ್ಟಿಲು ತುಳುನಾಡು 500 ವರ್ಷ ತುಂಬು ನಮ್ಮ ಅವೇನು ಆಲೋಚನೆ ಮಾಡ್ಬೋದು ಅಂಡು ಕೊಂಚ ಕಟ್ಟಿಗೆ ತುಂಡುದಂತೆ ಕುಂಟುದಂತೆ ಪ್ರಲಾಪ ಪಡೆತೊಂದು ಇತ್ತಿನ ಪೊಟ್ಟು ನಡೆದಿನ ಕತೆ ಆಯ್ತು ಅವರ ಒಕ್ಕಲ ಕಥೆಗೆ ಅಗಲು ಕೇಳ ಅಗಲು ಉತ್ತರ ಕೊಡ್ತೇವೆ ನನ್ನೆಲ್ಲ ಒಂದು ವಿಚಾರ ಉಂಟು ಅದು ನನ್ನೆಲ್ಲ ಒಂದು ವಿಚಾರ ನೆತ್ತ ಬಗ್ಗೆ ಪಂಡ್ಕೊಂಡ ಕೋಟಿ ಚೆನ್ನೈರ್ನ ಬದುಕು ಹುಟ್ಟಿನ ಹಿಡಿದ ಅಂತ್ಯ ಮಟ್ಟ ಒಂಜಿ ಸಂದೇಶ ಕೊಡ್ಬಿಡಿ ನಾನು ಎಕಡೆ ಪಂಡದಿಗಲಿ ತುಲೆ ಒಂಜಿ ವಿಚಾರ ನಂಬುದಿಲ್ಲ ಸುಳ್ಯ ತಾಲೂಕದ ಪೆರ್ಮಾಲೆ ಪಂಜ 800 ಪರಿಸರಡು ಅಲ್ಲಿ ಬದುಕು ಕಟ್ಟಿನತೆ ತೀರ್ಪೋನಾಗೆಲ್ಲ ಒಂಜಿ ವಿಚಾರದ ಕೇಂಡ ಅಂದ ನಮ್ಮ ಒಪ್ಪಿಗ ಕೋಟಿಗೆ ವಂಚನೆಡು ಕಾಣಬಹುದು ಅವನ್ನ ತಡೆತಂದ್ರೆ ತೀರಂದ್ರೆ ಚೆನ್ನೈ ತೀರ್ಪೋಯಿನ ಚಿತ್ರನ ಕತೆ ಅವನು ತೀರ್ಪೋನಗ ಕೋಟಿ ಚೆನ್ನೈ ಕೋಟಿ ಕೊನೆ ವಿಚಾರದಾದ ಪಂಡ ಗರಡಿಗಟ್ಟಲೆ ಪಂಡ ಆ ಬಾಲ್ಯನು ಅಂತ್ಯ ಆಪಿನ ಹೊರತುಗೂ ಆ ಮಾತ ರಾಜ ಮನೆತನ ಒಟ್ಟಾಯಿನಂಚಿತ್ತಿನ ಒಂದು ಪರಿಸ್ಥಿತಿ ಉಂಡತ್ತ ಅವು ಇಲ್ಲಿ ನಂಗೆ ಸಂದೇಶ ಬಂದು ಯಾನ್ ಬಂದಲ್ಲೇ ಅಂಚಾದ ಅಗಲು ಆ ಮೂಜಿ ಯಾರಿಗೆ ಮಾತ್ರ ಸೀಮಿತ ಆಗಿರು ತುಳುನಾಡಿಗೆ ಸೀಮಿತ ಆಯಿರು ಆ ಕಾಲು 74 ಗರಡಿ ನಿರ್ಮಾಣ ಆಡು ಬಂದಿನ ವಿಚಾರ ಅಂತೂನಾಗ ಒಂಜಿ ಎಡ್ಡೆ ಸಂದೇಶ ಕೊಡ್ತಿರು ದ್ವೇಷ ಪೂರ ಮಾಚಿದುಕೊಂಡು ಕೋಟಿ ಚೆನ್ನೈರ ಅಂತ್ಯ ಆಯಿನಿ ದೈಹಿಕವಾದ ಆಂಡ ಅಗಲ ಶಕ್ತಿ ಇಡೀ ತುಳುನಾಡು ಇನಿಕೆಲ್ಲ ಜೀವಂತ ಉಂಡು ಬಂದಿನ ಸತ್ಯನು ನಂಗಗಲು ತೋಜಾದು ಕೊರಿಯುವುದು ವಿಚಾರ
ಸ್ಪಷ್ಟೀಕರಣ ಕೇಳಿವೆ. ಇತ್ತೆ ಒಂಜಿ ಜಿಜ್ಞಾಸದ ಬಂಡ ಬ್ರಾಹ್ಮಣ ದಂಪತಿಗಳಿಗೆ ಪುಟ್ಟಿನ ಸ್ವರ್ಣಕೇದಗೆ ಬೊಕ್ಕಾಲು ಬಿಲವ ಜಾತಿಗೆ ಸೇರಿದು ಶಾಸ್ತ್ರೋಕ್ತವಾದ ಸೇರಿದು ಕಾಂತಣ್ಣ ಬೈದಿನ ಮದ್ಮೆಯಾದ ಬೊಕ್ಕ ಉಪ್ಪುನಗ ದೇವಿ ಬೈದ್ಯತಿನ ಮೂಲ ಸ್ಥಾನ ಹೂವಾಪುನು. ನಮ್ಮ ತುಳುವ ಸಂಸ್ಕೃತಿ ಪ್ರಕಾರ ನಮ್ಮ ಮಾತೃ ಪ್ರಧಾನ ನಮ್ಮ ಸಂಪ್ರದಾಯ ಮಾತೃಪ್ರಧಾನ ಸಂಪ್ರದಾಯ ಬಂಡ ನಂಗೆ ಬೊಕ್ಕ ನಂಗೆ ಅಪ್ಪನ ಬರಿ ಬರ್ತೀನಿ ಸಣ್ಣ ಅಮೇರ್ನಾಥ್ ಅಂಜಾದುಪ್ಪನಾಗ ದೇಹ ವೈದ್ಯತಿ ಬ್ರಾಹ್ಮಣ ದಂಪತಿಗಳಿಗೆ ಸೇರಿದಿನ ಬ್ರಾಹ್ಮಣ ಸಂಪ್ರದಾಯ ಪ್ರಕಾರ ಅವು ಪಿತೃ ಪ್ರಧಾನ ಸಮಾಜ. ಅವ್ರ ಹೆಂಚಿನ ಅಗಳಿಗೆ ಗೋತ್ರ ಉನ್ನತ ಬರ್ಕೊಂಡಲ್ಲ. ಸರಿ ಸರಿ ವಿಷಯ ಅಮ್ಮೇರ್ನ ಗೊತ್ತಾಗ್ತಾರೆ ನಿನ್ನ ಕಣ್ಣನ ಇಂಚಪ್ಪನಾಗ ಈತೆ ಅವಳು ಪಡುಮಲಡಿತೆ ಆಪಿನ ಅಭಿವೃದ್ಧಿ ಕಾರ್ಯಗಳು ಹೂವೆ ತೋಟ ಭಜನಾರಾಯಣ ಇಲ್ಲ ಅವಳು ದೇವೈದ್ಯ ಕೊಟ್ಟಿದ್ದೀನಿ ಅಂಜದಪ್ಪನ ಅವು ಮೂಲ ಸ್ಥಾನಗಳು ಬಿನ ಇಂಚಿನ ಒಂದು ಜಿಜ್ಞಾಸೆ ಉಂಟು. ಗೀತೆಗಿರಿಟ್ಟು ಆಲ್ರೆಡಿ ಮಕ್ಕಳು ನಮ್ಮ ತುಳುವ ಸಂಪ್ರದಾಯ ಪ್ರಕಾರ ಮೂಲ ಸ್ಥಾನ ಪಡೆದು ಕಟ್ಟಿದ್ದಾರೆ. ನಿಕ್ಕೊಂಜಿ ಸ್ಪಷ್ಟೀಕರಣ ಜಾನಪದ ಕಥನಕಾರಡೆ ಉಂಟು ಓಪೆತ್ತಿ ಪಕ ಭಜನ ದಂಪತಿಗೆ ಜೋಕುಲಿಚ್ಚಿ ಬಿಡುದು ಅಂಡ್ ಅದು ಏನ ಸೊಣ್ಣಗೆದಿಗೆ ಉಂಟು ಅವು ಓಪೆತ್ತಿಗಲ ಆಗಲೆಲ್ಲ ದಾನ ಸಂಬಂಧನೆ ಬರ್ಬಿಟ್ಟು ಪಣಗ ಅಗದ ದಂಪತಿಗೆ ಜೋಕುಲಿಚ್ಚೇ ಪಣದುಂಟು ಅಂಡ್ ಅದು ಮೂಲ ಸ್ಥಾನ ಪಂಪಿನೋ ಅಗಲಗಲೆ ಪುಟ್ಟಿನ ಜಾಗದ ವಿಚಾರ ಎಂಕಲ್ ಅಭಿಪ್ರಾಯ ಪ್ರಕಾರ ಇಡೀ ಪಡುಮಲನೇ ಮೂಲ ಸ್ಥಾನ ಕೋಟಿ ಜನರಿಗೆ ಅವಳು ದೇವಿ ವೈದ್ಯತಿಗೆ ಅವಳು ಪ್ರತಿ ಒಂದು ವಿಷಯ ಎಲ್ಲ ಇಡೀ ಪಡುಮಲನೇ ಮೂಲ ಸ್ಥಾನ ದಾಯ ನಮಗೆ ನೋಡ್ಕೊಡು ಸ್ಪಷ್ಟೀಕರಣ ನೋಡಿ. ದಾಮೋದರ್ ಕಲ್ಮಾಡಿಯರು ಸಮನ್ವಯಕಾರಿ ಪಡ್ಲೆಕ್ಕನೆ ಅಡಾಪ್ಷನ್ ಪಣದಲ್ಲಿ ಉಂಟು ಸಾಯನ ಬೈದರೆ ಕಾಡಿಡು ತಿಕ್ಕಿಂಚಿತ್ತಿನ ಪೊಣ್ಣು ಬಾಲೆ ಮುರ್ತೆಗೆ ಹೋದ ತಿಂತಿತ್ತಿನ ಪೊರ್ತುಡು ನಿರ್ವಹಣೆ ಆದು ಕಣ್ಣು ಕಟ್ಟಿದ್ದು ಕಾಡಿನ ಕುಡಿದು ಹೋತೇನೆ ಭಜನ ನನ ಅಲ್ಲಿ ತಿರುಗಿದು ಬರಿಯರೆ ಬಲ್ಲಿ ಎಂಕಲು ಬಿರಡೇರು ಅಲ್ಲೇನು ಒತ್ತೊಣ್ಣು ಜಾ ಘಟಶ್ರಾದ್ದಲ ಇನ್ನಕ್ಕೆ ಒಂಜಿ ಅಂಗ ಶಿವಮೊಗ್ಗದ ಮಾತ ಉಂಟು. ಘಟಶ್ರಾದ್ದ ಒಲ್ಪ ಬಲ್ಪ ಅರ್ಪಣು ಬಣ್ಣಗ ಕೋಟಿ ಚೆನ್ನೆಯರು ಇನ್ನೇ ಕಟ್ಪಾಡಿ ನಾರಾಯಣ ಗರಡಿ ಕೈತಲ್ ನಾರಾಯಣ ಗರಡಿ ಮೂಲತಃ ಅಲ್ಪ 16 ವರ್ಷ ಬಿಲ್ಲು ವಿದ್ಯೆ ಕಲ್ಪೆರು ಬೈದೇರು ಅದ್ರಲ್ಲಿ ಕಲ್ಪುಂಚಿತ್ತಿನ ಪೂರ್ವ ಭಾಗಗಳು ಕುತ್ಯಾದ ಕೈತಲ್ದ ಪ್ರಾಣಿ ಆರು ಅದರ ಪರ್ಣಶಾಲೆ ಒಂದು ಕಲ್ಪವನ ಶಾಲೆಯನ್ನು ಮತ್ತೊಂದು ಇಪ್ಪುಂಚಿತ್ತಿನ ಪೊರ್ತುಡು ಅದಕ್ಕೆ ಜೋಕುಲಾಯಿಸಿ ಪಡೆದು ಒಡಿ ಶೆಟ್ರಡ ಪಂಡದು ಒಂಜಿ ಬಾಲನು ಆರು ದತ್ತೋಗು ಗೆತ್ತೊಮ್ಮಿನ ಆ ದತ್ತೋಗು ಗೆತ್ತೊಂದಿನ ಬಾಲೆ ಅವು ಕಡೆಗೆ ಮೊದಲನೇ ಗೋತ್ರಕ್ಕೆ ಸೇರುವುದನ್ನ ಮೂಲ ಗೋತ್ರಗೂ ಸೇರುವುದು ಮೇರೆ ಮೂಲ ಗೋತ್ರಗೂ ಸೇರುವುದು ಎಂಚನ್ನಾಗ ಇತ್ತಿತ್ತಲೇ ಇತ್ತೆ ಏದೋ ಬ್ರಾಹ್ಮಣ ಕುಟುಂಬರು ಅಡಾಪ್ಷನ್ ಪ್ರಕಾರ ದತ್ತೋಗೆ ತೊಂದು ಲೆದನ್ನು ಹೋಗ್ಬೇಕು ಅವು ಮೂಲ ಕುಟುಂಬಗೂ ಪಕ್ಕ ಮೂಲ ಕುಟುಂಬದ ರಹಸ್ಯನೇ ಹೆಚ್ಚಿ ಯಾರು ವರ್ಣನ್ನ ಪ್ರಾಣ ಕೊಂಕಣ ಒಂದು ಏನೇನ ಗೇಲಿ ಮಕ್ಕಳು ಉದಾಹರಣೆಗೆ ಮಾತ್ರ ಬರ್ತೇನೆ. ದತ್ತೋಗು ಗೆತ್ತೊಂಡಿ ಬೊಕ್ಕ ಏನಿದೆ ದತ್ತೋ ಗೆತ್ತೊಂದೇನೆ ಅದನ್ನ ಅಪ್ಪೆ ಮೂಲಗೆ ಸಾಲ್ವೋಡು ವಿನಃ ನಮ್ಮ ಮಾತೃ ಅಪ್ಪೆ ಮೂಲದಗಳು ನಮ್ಮ ತುಳುವೇರು ಅಪ್ಪೆ ಮೂಲದಗಳು ನಮ್ಮ ಮಾತೃ ಪಿತೃಪ್ರಧಾನ ಹತ್ತು ನಮ್ಮ ಅಪ್ಪೆ ಮೂಲದಗಳು ಕಡೆಗೆ ತಮ್ಮಲೆ ನಮ್ಮ ಕರ್ತಾರ್ಜಿ ಮಾದಿ ಅವಳು ಮೊದಲು ಮಾತಿನ ಅವಳು ಪಂಡಿಗೆ ನಮ್ಮ ಹಿರಿಯರು ಈತ ಮಾತ ಅವಘಡ ಅಂದಾಗ ಕಡೆಗೆ ತಮ್ಮಲೆ ನೆಟ್ಟರು ಕೊಡೋದು ಬಿಡುತ್ತೇನೆ ಈ ಇಲ್ಲನ್ನು ಇಡೀ ಇಲ್ಲನ್ನು ತೂಪಿನೇ ಈ ಆಯನಿಟ್ಟ ಮತ್ತೊಂದು ಆಯನಿಟ್ಟ ಅವರ ನಂಗೆ ಅಪ್ಪೆ ಮೂಲನೆ ಆಯನಿಟ್ಟ ಅವರ ಆ ಹೂವೆ ತೋಟದ ಪಂಚಾಯತಿಗೇನೆ ದೇವಿ ಬೈದಿನ ಮೂಲ ಅಲೆದು ತಾಂಡಿ ತಿಂತಿನ ಜಾಗ ಪಣೋದು ವಿನಃ ಮೂಲ ಮುಲ್ಪನೆ ಅಂಡ ಪರ್ಮಲೇನೆ ಮೂಲ ಗೆಚ್ಚಗಿರಿ ಮೂಲ ಹತ್ತು ಪರ್ಮಲೇನೆ ಮೂಲ ಯಾರಿಗೂ ಮೂಲ ಅಂದಾಗ ಅಲ್ಲಿ ಅಲ್ಪ ಮೂಲೇನೇನೆ ಅಲ್ಪ ಏಳು ಪ್ರಾಯಡು ಅದು ಕಂಚಿನ ಕೈಗಿಂಡಿ ಬಸಲು ಕಬಡ್ಡಿ ಬೆತ್ತನು ಬೆರಿ ಬೊರಿಯಲ್ಲಿ ಹೋದಾಗ ಕೊಂಡು ಹೋದು ಕೊಂಡು ಅಂತದ್ದು ಬಿಡ್ದು ಬರ್ತೀನಿ
ಮುಲ್ಪ ಬರ್ತೀನಿ ಒಕ್ಕ ಬಿನ್ಯಜಾತೆ ಬರ್ತೀನಿ ಆಯ್ತೆ ಪುರ್ತು ತುಂಬ ಒಂದುಂಟು ಇದು ಗಂಟೆಗಟ್ಟಲೆ ಮಾತಾಡೋಣ ವಿಚಾರದು. ನಮಸ್ತೆ, ಗುಡ್ ಈವ್ನಿಂಗ್. ಸಂಜಿತ್ ಪಂದ್ಯಾನ ಮಾತನ್ನು ಮೂಜಂತ ಬರೆದಿನ ಬುಕ್ಲು ನಾನು ಓದ್ತಾನೆ. 10 ದಿನ ತುಂಬು ನಮ್ಮ ದಾಮೋದರ್ ಕಲ್ಮಾಡಿ ಸರ್ ಬೊಕ್ಕ ಇವರು ಮೀಟ್ ಆದಿತ್ತಾನೆ ಅತ್ತ ಬಗ್ಗೆ ಮಾತಾಡಿದ್ದಾನೆ. ನಮ್ಮ ಸಮಾಜ ಗೊತ್ತಿಚ್ಚಿ ಮಾತಾಡಿನ ಅಪ್ಪ ಏನ ದೈ ಬೈದಿದ್ದಿ ಆರು ಎಂಚ ತೀರಿಯರ್ ಬಂದು ಇಲ್ಲ ಕ್ವಶನ್ ಎಂಚ ತೀರಿಯರ್ ಬಂದು ಬೊಕ್ಕ ಅದನ್ನ ಸಮಾಧಿ ರಡ್ಡು ಕಡೆ ಉಂಟು. ಒಂಜಿ ಪಡುಮಲೆಟ್ ಅರಮನೆದ ಕೈತಲ್ಲ ಉಂಟು, ಅಂಚ ಗೆಜ್ಜೆಗಿಟ್ಲ ಒಂದು ಸಮಾಧಿ ಉಂಟು. ಸೊ ಆ ಸಮಾಧಿ ನಿಗ್ಲ ಲೆಕ್ಕಡ ಓ ಸಮಾಧಿ ನಿಜವಾದ ಸಮಾಧಿ ಆದ ಉಪ್ಪು ಬಂದು ಬೊಕ್ಕೊಂಜಿ ಕಾಂತಬಾರೆ ಬುದ್ಧಬಾರೆಗ್ಲ ಕೊಡ್ಚನೆರಿಗ್ಲ ಯುದ್ಧ ಆತನ್ ಬಂದ ಒಂಜಿ ಕತೆಟ್ ಬರ್ಕೊಂಡು ಬಂದ ಅದ ಆಟಾಡ್ ಬರ್ಕೊಂಡು ಬಂದ ಒಂಜಿ ನಮ್ಮ ಮಾತ್ರ ತೆರೆದಿನ ವಿಷಯ ಅವು ನಿಜ ಆಯ್ನ ವಿಷಯನ ಅತ್ತ ಒಂಜಿ ಕಾಲ್ಪನಿಕ ರೀತಿ ಮಂದಿನ ಬಂದು ನಿಕ್ಲ ಅಭಿಪ್ರಾಯ. ದೈವದ ಬಗ್ಗೆ ಅಂತ್ಯದ ಬಗ್ಗೆ ಒಂದೇ ಶಬ್ದ ಪಡ್ಪೇರು ಏನ ಬಣ್ಣಗ ಪೇರು ಬರ್ಪಿ ಕಾಲ ಬಂದಾಗ ಅಪ್ಪೆ ದೈವೈದ್ಯತಿಗೆ ಅಂತರಾಡು ನುಪ್ಪುನ್ಪಿ ಕಾಲ ಬಂದಾಗ ಅಮ್ಮ ಕಾಂತನ ಬೈದನ ಅಂತರಾಡು ಪಡೆದು ಅದೇ ಶಬ್ದ ಬರ್ಪು ಆಡ ಅಲ್ಪ ಏನಾಪಣ್ಣ ಒಂದು ಚೂಟಂಗಿ ಅಲ್ಪ ಏನಾಪಣ್ಣ ದೈವೈದ್ಯತಿಗೆ ಬುದ್ಧಂತಡಕ್ಕೆ ಏನಂದ್ರೆ ದಂಡಿಗೆ ಕಡಪನಂತೆ ವಿಷಯ ದೈವೈದ್ಯತಿ ಬೂಡುಗು ಬತ್ತದು ಬಳ್ಳಾರ ಕಾರ ಮರ್ಮಲ್ಪನಗ ಒಂದೆರಡು ತುಂಬ ಮಲ್ದಿನ ಬೈದಾಗ್ಲ ಏನ್ ಮಲ್ಪನ ಬೈದಾಗ ಅವರು ವೈರತ್ವ ಬರು ఆయన ತುಂಬ ಏನ್ ಬೈದ ಮಾಡ್ತಾರ ಆಗದು ಜಗತ್ತಿಗೆ ಕೊಡೋಬಿಟ್ಟು ಶಬ್ದ ಪ್ರಯೋಗ ಮಾಡ್ತಾರೆ. ఆయన ಸಾಕು ಆ ತುಂಬ ಮಲ್ತಿನ ಬೈದದೆ ಪೂರಗಳ ಎದುರುಡೆ ಬೈದ ಜಗತ್ತಿಗೆ ಕೊಡಾಕರು ಆಗ ಅವಮಾನ ಹಾಕರು ಅಂಚೆನೆ ಮುಲ್ಪ ಪ್ರತಿ ಹಳೆನಾಡ ಬೈದಂದಾರು ತುಳುನಾಡ ಬೈದಂದ ಪೂರ ಒಟ್ಟಾಪೇರು ಪೂರ ಒಟ್ಟಾಯಿದಾಗ ಪೂರಗಳ ಅವಮಾನ ಹಾಕಲು ಏನಾಕೊಂಡ ಬುದ್ಧಿಯಂತ ಬಳ್ಳಾಡನ್ನ ಒರ್ಕಡೆ ಜೀವನ ಹೊರ್ತು ಕೊಡ್ತೀನಿ ಅಂತ ಚಿತ್ತಿನ ದೈವೈದ್ಯತಿ ಪಂಡ ತೀರ್ಪ ಎರಡ ಸಮಯ ಮತ್ತೆ ಕಾತದ್ದು ಆ ಒರ್ಕಡೆ ಜೀವನ ಹೊರ್ತು ಕೊಡ್ತೀನಿ ಅಂತ ಚಿತ್ತಿನ ವಿಷಯವನ್ನು ಸಹಜವಾದದ್ದು ಅವಜಿ ದುರ್ಮರಣ ಕಾರಣ ಮರ್ಪೇರು. ఆయన ಆಲ್ನ ಅಂತ್ಯ ಈ ನಾಲೈನ ಜಂತ ಮುಖಾಂತರವಾದ ಆತ್ಮನು ಪಡಪಿನ ಆ ನಡೆ ನವ ಅರ್ಥ ಬರ್ಕೊಳ್ಳಿ ಆ ನಟ ಅರ್ಥ ಕುಡಂಜಿ ವಿಷಯ ಕೇಳಿದ್ರೆ ಕುಡಂಜಿ ಕಾಂತಬಾರೆ ಬುಧಬಾರೆ ಅವು ಮುಗಲ ಕೊಡಜನೆಯರ ಜೀವಿತ ಕಾಲ ತುಂಬುದ ಅವೆಡು ಪಕ್ಕದ ಕಾಂತಬಾರೆ ಬುಧವಾರ ನಗರ ಜೀವಿತ ಕಾಲ ಅಲ್ಪ ಏನು ಅನ್ಕೊಂಡ ಪ್ರತಿ ವರೆಗಲ ಅಗಲ ಭಕ್ತಾಭಿಮಾನ ನಗಲು ಪೇರು ಕೊಡಜನೆಯರ ಭಕ್ತಾಭಿಮಾನ ನಗಲು ಗರಡಿ ಕಟ್ಟೋ ಬಂದಾಗ 3 ಕಾಂತಬಾರೆ ಬುಧವಾರ ನಗಲ ಗರಡಿ ಕಟ್ಟೋಡು ಬಂದ ಸ್ವಾಭಾವಿಕ ಸ್ವಾಭಿಮಾನ ಎರಡು ಸಾದು ಅಗಲ ಅಗಲ್ಲ ಅಭಿಮಾನಿ ನಗಲಿ ಏರಿಗೆ ಭಕ್ತಾಭಿಮಾನಿ ನಗಲಿಗೆ ಚರ್ಚೆ ಆದದ್ದು 9 ಮಾಗಣದಲ್ಲೇ ಕಾಂತಬಾರೆ ಬುಧಬಾರೆ ಆ 9 ಮಾಗಣ ಕೊಡ್ತದ್ದು ಕೋಟೆ ಜನ ಪಂಡ ಚರ್ಚೆ ಆತೀನಿ ಲಡಾಯಿ ಪಡ್ಪಿನ ವಿಷಯ ಬರ್ಜಲ್ಪ ಚರ್ಚೆ ಏರಿಗೆ ಭಕ್ತ ನಗಲಿ ಕ್ಷಮಿಸಲಿ ಸಮಾಧಿ ಒಂಜಿ ಪರ್ಮಲ ರಾಜ್ಯೋಡು ಬಲ್ಲಾಳನ ಬೂಡಿಗೂ ಕೈಟ್ಟಲ್ಲಿ ಒಂಜಿ ಸಮಾಧಿ ಉಂಡು ನಾನು ಯಾರನ್ನೆಲ್ಲ ಪರವಾದ ವಾದ್ಯಕ್ಕೆ ಇದ್ದದ ಕಲ್ಪನೆ ಪ್ರಕಾರ ಗೆಜ್ಜೆಗಿರಿಟ್ಟು ಕೂಡ ಹಂಗಂಡು ಮೂಜಿನ ಸುಳ್ಯ ಬದವುಡು ಒಂಜಿ ಸಮಾಧಿ ಉಂಡು ಪಡೆದು ಎಂಕು ಸುದ್ದಿ ಬರೋದುಂಡು ಬೇರು ಪಲ್ಪಿನ ಕೊಡ್ತುಡು ಅಪ್ಪದೇವಿಗೆ ಅಂತ್ಯ ಉಣುಪು ಉಣುಪಿನ ಕೊಡ್ತುಡು ಅಮೆರಿಕ ಅಂತರ್ನಾಗ ಅಂತ್ಯ ಪಲ್ಪಿನ ಪಾತ್ರ ಇಟ್ಟಂಡ ಅದು ತಿಂಗಳು ಮಂತದ್ದು ಇಲ್ಲದ ಬರೋಡು ದುಂಬು ದೇವಿ ಬೈದಕ್ಕೆ ಅಲ್ಪನೆ ತೀರ್ಬೋದು ಸ್ವಲ್ಪ ಕಟ್ಪಾಲೆ ಬೂಡು ಬೂಡು ಬಣ್ಣದ ಬೂಡದ ಉಲ ಹತ್ತು ಸ್ವಾಮಿ ಬೂಡುದ ಒಂಜಿ ಒಕ್ಕೆಲ್ನ ಪಚ್ಚ ಬಜೆಟ್ ನಿತ್ಯ ಒಕ್ಕೆಲ್ನ ಲಕ್ಕದ ಕಡೆ ಕೊಡು ಈ ಸಭಾಭವನದ ಕಡೆ ಬೂಡುದ ಒಂಜಿ ಒಕ್ಕೆಲ್ ಬೂಡುನದ 3 ಕಿಲೋಮೀಟರ್ ದೂರ ಹತ್ತು ಬೂಡುದ ಒಕ್ಕೆಲ್ ಆಗಿನ ಅವರ ಒಂಜಿ ಸಮಾಧಿ ಪರ್ಮಲ ಹಿಡಿದಿಂದ ಅವು ಎನ್ನ ಅಭಿಪ್ರಾಯ ಅವೇ ಸತ್ಯ ಬೊಕ್ಕ ಸುಳ್ಳೆ ಪದೋಡು ಮೂಜಿ ಆದ ಆಕಾರಗಳು ಬಿರ್ಬೇಕಂದ್ರೆ ಆರ್ಥಿಕವಾದ ಇಂದಿನ ಮೂಲಕ ಇಕ್ಕುನ ಸ್ಥಿತಿಲ ಇಚ್ಛಾಲೆ ಆರ್ತಿ ಪಕ್ಕ ಆ ಪುನರ್ಕೊಂಡು ದಾಯಕನಾಗ ಪರ್ಮಲೆ ಬಲ್ಲಾಟ ಬಂತೇರಿ ಎಂದು ಬೆತ್ತಿನ ಅಪ್ಪಯ್ಯ ಈ ಪುನರ್ಜನ್ಮ ಕೊಟ್ಟಿನಾನು ಎನ್ನ ಪೋಯಿನ ಜೀವನ ಕೊಡ್ತೀನಾನು ಆಯ್ನಿಟ್ಟು ಅವರ ಈಗ ತಪ್ಪೆ ಅಂತಿತ್ತಿನ ಅಪ್ಪನ ಪುನನು ಎಂಟು ಪದನ ಗೋಪನ 20 ಸಾವಿರ ಬೈದ ಕಾಂಡಟ್ಟು ಬೈದ ಜಾತಿ ಬಾಲೆಯಲ್ಲಿ ತುಂಬುದು ಕೋಣೆ ಗುಡಿಪಿನ ಸಾಧ್ಯತೆ ಎಲ್ಲ ಕಡಿಮೆ ಬೊಕ್ಕ ಕಾಂತಬಾರೆ ಬುಧಬಾರೆ ಹಾಕೊಂಡ್ಲಕ್ಕೆ ಕೊಂತ ಕಾಲಡು ಬೊಕ್ಕ ಘರ್ಷಣೆ ಆಡಿ ಘರ್ಷಣೆ ಬೊಕ್ಕ ಊರ್ದಗ್ಲು ಒಟ್ಟಾಗಿ ಪಪ್ಪನಾಡು ಉಳ್ಳಾಲ್ದಿನ ಸನ್ನಿಧಾನ ಪಂಚಾಯತಿಗೆ ಬಂತೇವೆ ನೀಗಲ ಅಲ್ಪನೆ ಉಂಟೆ
ನಿಮಗೆ ಮುಲ್ಪನೆ ಉಂಟಲೆ ಐದು ಆ ವಿಷಯದ ಹೆಚ್ಚಿಗೆ ಸಂಶಯ ಕೊಡ್ತೀನಿ ತೋರು ಒಂದು 500 ವರ್ಷ ಇರೋದ ಕಥೆಯಿಂದ ಆಗಿ ಕೂಡಲೇ ನಮ್ಮನ ಮನಸ್ಥಿತಿಲ 500 ವರ್ಷ ಇರೋ ಕೂಡ ಅಲ್ಪದ ಜೀವನ ಪದ್ಧತಿ ಎಂಚಂತ ನಾನು ಒಂಜಂಜಿ ವಿಚಾರದಲ್ಲಿ ನಮ್ಮ ಚಿಂತನೆ ಮಾಡ್ಕೊಂಡ ಬಳ್ಳಾರಿನಗಲ ಜೀವನ ಕಥೆ ಎಂಚ ಬೆಲ್ಲವನ್ನ ಜೀವನ ಕಥೆ ಎಂಚ ವಾ ಸ್ಥಿತಿ ಇತ್ತು ನಂಪಿನ ವಿಚಾರವನ್ನು ಅದು ಭಾರಿ ಸೂಚ್ಯವಾದ ಬಾಬಣ್ಣೆ ಪಂಡರು ಅಂಚಾದ ಕೆಲವು ಜಿಜ್ಞಾಸೆ ಮೂಡಂಡ ನಮ್ಮ ಇದ್ದದ ಈ ಕಾಲ ಸ್ಥಿತಿಗೆ ಹೊಂದಾಣಿಕೆ ಮತ್ತೊಂದು ತೂವರೆ ಆಪುಜಿ ಪಂಪಿನ ಒಂದು ಸೂಚನೆ ಆರ್ಕೊರಿಯರು ಮತ್ತೆ ಹಲೋ ನಮಸ್ಕಾರ ಅದು ದಾಮೋದರ ಕಲ್ಮಾಡಿ ಬಂದ ಪ್ರಶ್ನೆ ಇತ್ತ ಕರ್ನಂಗೆ ಬಾಬಾ ಮೀನು ಪಂಡೇರು ಪಡುಮಲದಲ್ಲಿ ಪುನಃ ಸಮಾಜ ಬಂದ ಸರಿ ಸರಿ ಅವೇ ಬೇತೆ ಬೇತೆ ಜಾನಪದ ವಿದ್ವಾಂಸರು ಬೇತೆ ಬೇತೆ ಅಭಿಪ್ರಾಯ ಒಪ್ಪಂದಿನ ಏತ ಜಾನಪದ ವಿದ್ವಾಂಸರು ವೈಯಕ್ತಿಕವಾದ ಪಾತ್ರನಾಗ ಅಕಲು ಗೆಜ್ಜೆಗಿರಿಯೇ ಮೂಲ ಸ್ಥಾನ ಪಡ್ತಿನ ಉಳ್ಳೇರು ಎತ್ತ ಬಗ್ಗೆ ಸ್ಪಷ್ಟವಾದ ನಿಗಲು ಪಾತ್ರ ಪರೋಡಾಪಡ ವಿದ್ವಾಂಸರ ನೆಂಚಿನ ದಾಮೋದರ ಕಲ್ಮಾಡಿ ಬೇತೆ ಬೇತೆ ವಿದ್ವಾಂಸರು ಬೇತೆ ಬೇತೆ ರೀತಿಯ ಅಭಿಪ್ರಾಯ ಬಂದಿಲ್ಲ ರೀತ ಗೆಜ್ಜೆಗಿರಿತಾನೆ ದಯಬೇತಿದ ಸಮಾಧಿ ಪಂಡದು ಯಾನು ಬಾಬು ಶಿವಪೂಜೆ ಪಾತ್ರನಾಗ ಬಂತೇರು ನಡುಮೂಜಿ ವಿದ್ವಾಂಸರು ಅಂಚನೆ ಬಂತೇರು ಅದಕ್ಕೆ ದಾಮೋದರ ಕಲ್ಮಾಡಿ ಸ್ಪಷ್ಟವಾದ ಉತ್ತರ ಗೆಜ್ಜೆಗಿರಿತ ಸಮಾಧಿಯ ಬಗ್ಗೆ ಪನ್ನಡ ಬಂದು ಹೆಂಗೆ ಒಂಜಿ ಒಂಜಿ ಭಿನ್ನ ಒಂದು ಮೇರ್ನ ಬಳ್ಳಾರಿನ ಕಾರ್ಗೆ ಉಲ್ಬಣ ಅವಸ್ಥೆ ಹೋಗ್ಬಿಡು ಅದಾಗ ಹಳೆನಾಡ ಬೈದಂದಾಗ ತುಳುನಾಡ ಬೈದಂದಾಗ ಅಮ್ಮಣ್ಣ ಬಣ್ಣ ಏನು ಮಾಡ್ತಾನೆ ಮಲ್ಬಿದಾಡಪ್ಪ ಅಂದಾಗ ನನಗೇನು ಉಳ್ಳೇರು ಬಣ್ಣದ ಬಳ್ಳಾರ ಕೇಳಿದ್ರು ಸಭೆಟ್ ಅದಾಗ ಸಭೆಟ್ ಬತ್ತಿನ ಉತ್ತರ ಏನು ಬಣ್ಣ ಆಮಂದಾಗೇಡು ವಾಮಸಾರಡು ಸಂಕಲರಾವುಡು ಬೀದಿ ಕೋಟೆಡು ಉಲ್ಲೋರು ಸಾಯನ ತಂಗಡಿ ಕಾಂದನ ಬೆದಿ ದೇಯಿ ಬೈದೈತಿ ಯಾನು ಈತ ವಿಷಯ ಪಂಪೆ ಅವು ಮಾತ್ರ ಆ ಪ್ಲೇಸ್ ಅವೇ ಅವು ಈತ ಸಾರ್ವಜನಿಕ ಸೈಮನ್ಯ ಕಟ್ಟಡತೆ ಅವೇ ಪ್ಲೇಸ್ ಅವು ಈತ ವಿಷಯನೇ ಅನ್ಪತ್ತೇನೆ ಬಯಸ ನಮ್ಮ ತುಳುನಾಡಿನ ಸಂಸ್ಕೃತಿ ಪ್ರಕಾರ ಏರು ಓಲೆ ಸಾಹಿತ್ಯ ಆಗ್ಲೇ ಇಲ್ಲಡೆ ಕೊಡಪುರ ಪದ್ಧತಿ ಓಲಾಳ ಉಪ್ಪಿನಗಡಿ ಪುತ್ತೂರ್ದಾಗಲೇ ಮೂಲಿತ್ತು ನಡಮೂಲ ಕುಟ್ಲ ಸಾಹಿತ್ಯ ಆಗ್ಲೇ ಕೊಡಪುರ ಅಡೆಗೆ ಮೂಲ ಸಾಹಿತ್ಯ ಒಂದು ದಹನ ಪಲ್ಪನ ಭಾರಿ ಕಡಿಮೆ ಅಂಚಾದ ಪರಗ ಆಪಾ ಕಾಲುಡು ಖಂಡಿತವಾದ ಈ ಒಂಜಿ ಪದ್ಧತಿ ಇತ್ತದು ಅಂಚಾದ ಪರಗ ಪಡುಮಲೆಟ್ಟು ದಯಬೇತಿ ತೀರ್ಕೊಂಡ್ಲ ಬಹುಶಃ ಗೆಜೆಗಿರಿಗೆ ಕೊಡದು ಹೋಗ್ಬಿಡೋದಿನ ಸಾಧ್ಯತೆ ಖಂಡಿತ ಉಪ್ಪು ಮಾಡ್ಬಿಡೋದು ಎಲ್ಲ ಒಂದು ವೈಯಕ್ತಿಕ ಒಂದು ಅಭಿಪ್ರಾಯ. ಒಂದು ಈ ಗೋಷ್ಠಿದ ಕಡೆತ ಪ್ರಶ್ನೆ ಸಮಯ ಐತಿ ಲಾಸ್ಟ್ ಕ್ವಶನ್ ಕೇಳೋಣ ವೇದಿಕೆ ತಿಳ್ಕೊಂಡು ನಾನು ವಿದ್ವಾಂಸರುಳ್ಳಾರೇನಿ ಅಂಚೆನೆ ಇತ್ತೆ ಕೋಟಿ ಚೆನ್ನೈನ ವಿಷಯಡು ಪಡುಮಲೆ ఒక ಗೆಜ್ಜೆಗಿರಿ ಪನ್ಪಿನ ಒಂಜಿ ವಿಚಾರಡು 4 ಮೀಟ್ಲ ಟಿವಿ ಐಟ್ ನೆಟ್ ಮಾತ ಬರೋದುಂಡು ಇತ್ತೆ ಈ ವೇದಿಕೆ ನಿಕಲು ಇತ್ತಿನ ಟಾತ್ರ ದೇವೈದ ಪೀಠ ಕಿನ್ನಿದಾರು ಪೀಠ ಪಯ್ಯ ಬೈದ ಪೀಠ ಸಾಯಬೈ ಪೀಠ ನೆಕ್ಕೊಂಜಿ ಕಡೆ ಬಂದು ಪೂಜೆ ಎಂಚಿನಲ್ಲ ಅವನ್ ಎಂಚ ಮುಕ್ತಾಯ ಮಲ್ಬೋದು ಯಾಕಂದ್ರೆ ನಮ್ಮ ಸಮಾಜಗಳು ಪರದೇಶಗಳು ಈ ದೇಶ ಮಾತ ಕೇರೊಂದರೆ ಒಂದು ನನಗೆ ಎಡ್ಡೆತ್ತೊಂದು ನಮ್ಮ ಕ್ರಿಕೆಟ್ ಗೊಬ್ಬರ ರೆಡ್ ಅಂಪೈರ್ ಮಕ್ಕಳು ಮಿಸ್ಟೇಕ್ ಮಾಡ್ತಾ ಇರಲ್ಲ ಅವ್ರಿಗೆ ಥರ್ಡ್ ಅಂಪೈರ್ ಬಂದು ಅಂಚ ಮಾತ ವಿದ್ಯಾರ್ಥಿಗಳು ಒಟ್ಟೆ ಕೂಡುದು ನಿಕಲು ಒಕ್ಕೂಟನ ತವೆ ಮುಗಿತದಕೊಂಡು ನಾವು ಎಡ್ಡೆ ಪಡ್ತೀನಿ ಅಂತ ಅಭಿಪ್ರಾಯ. ಯಾನು ಎಕ್ಕಡೆ ಈ ರಾಜ್ಯಸಭೆಯಲ್ಲಿ ಎಕ್ಕಡೆ ಒಂಜಿ ಭಿನ್ನಯ ಮಾತಾಡೆ ಒಂಜಿ ಗಂಟೆ ಎಂಗಲಿಗೆ ಲೇಸು ತಳದು ಬುಡಿಯದು ನನ್ನ ಈ ಪ್ರಾಯೋಡು ಎಂಗೆಲ್ಲ ಬೆರಿ ಬಗ್ಗದು ತಳ ತಕ್ಕದು 10 ಬಿರನ್ನು ಜೋಡ್ತುದು ನಿಗಳಿಗೆ ಭಿನ್ನಯ ಮಾತಾಡೋದು ಸಾಧ್ಯಜ್ಜಿ ಯುವ ಹಿರಿದ ನೇತೃತ್ವಡು 35 ಯೂನಿಟ್ ಬಹುಶಃ 33-35 ಯೂನಿಟ್ ಉಂಡು ಒಂದು ಸೇರ್ಲೆ ಒಂದು ದಿನ ಅಲ್ಲಿ ಇಡೀ ಪಂಚಾಯತಿಗೆ ಮಲ್ಪಲೆ ಬಾಬು ಶಿವ ಪೂಜೆ ನೋಡ್ಕೊಳ್ಲೇರು ಅವು ಅಲ್ಪ ಆವಡುತ್ತಿನ ನೋಡ್ಕೊಳ್ಲೇರು ಒಂದು ಮುಲ್ಪ ಆವಡುತ್ತಿನ ಮಾತನ್ನು ನೋಡ್ತು ಮತ್ತು ಒಂದು ನಿರ್ಣಯ ಮಾಡ್ಬೋದ ಮಾತನ್ನು ಪುಸ್ತಕಗಳು ಅಮೆಂಡ್ಮೆಂಟ್ ನೋಟ್ ಕಾಣ್ಬಿಡ್ದ ಸಾಧ್ಯ ನಾವು ಮಾಡ್ಬೋದು ಅದರ ಪಾತ್ರದ ಸಾರ ಈತೆ ಬದಲೆ ಎಕಡೆ ದಾಮೋದರನ್ನೆಲ್ಲ ಒಂದು ಸೂಚನೆ ಪಡೆದರು ಕೆಲವು ವಿಷಯವನ್ನು ಸೂಕ್ಷ್ಮವಲ್ಲ ಅವೇನು ಮಾಡಿಗೆ ಉಂಟಾಗ ಬೋರ್ಡು ನಾಟ ಬೇತನೇ ಒಂದು ಗೋಷ್ಠಿ ಮಲ್ತದ ನಮ್ಮ ಚಿಂತನೆ ಮಲ್ಪೋಲಿ ಬಂದು ಯಾನು ಸುರೂಟು ಒಂಜಿ ಭಿನ್ನಾಯ ಮಲ್ತೊಂಡದ ಅನಿಕೆಂಡ ಆರಾಧನಾ ಪದ್ಧತಿ ನಂಗೆ ಪ್ರಧಾನ ಅದಕ್ಕೆ ಸರಿಯಾದ ನಮ್ಮ ಬೆಜದೀಕ ಪಂಪಿನ ಚಿತ್ತಿನ ವಿಚಾರ ಇನ್ನಿ 4 ಚಾನಲ್ಗೆ ತೊಂದರೆ ಟಿವಿ ಒರಿಯರಿ ಒಂಜಂಜಿ ವಿಚಾರ ಮಂಡನೆ ಮಲ್ಪೇರು ಆಗಲೇ ಸ್ವಾತಂತ್ರ್ಯ ಉಂಟು ಇನ್ನು ಸಂಶೋಧನೆ ಮಲ್ಪನಾಗ ಆ ಸಂಶೋಧನದ ಅಗಲ ಇತಿಮಿತಿ ಅಗಲನ ಅಭಿಪ್ರಾಯ ಪಡಿಕೂಡಲೇ ಅವು ಅಪರಾಧ ಆಪುಜಿ ಅವು ಖಂಡಿತ ಬರಲಿದ್ದೇನೆ
ಅಂಡ್ ಐಕ್ ವಿಸ್ತೃತ ಅಧ್ಯಯನವು ಯುವವಾಹಿಂದ ಗುಪ್ಪಿದೊಡಾಪುಡು ಇದು ಆಧಾರಕ್ಕೆಂಡ ಓಲ ಒಂಜಿ ವಾಕ್ಯಕ್ಕೆ ನಮ್ಮ ಚರ್ಚೆ ಮಲ್ಪನೇತ ಬದಲಿಗೆ ಇವುಗಳು ಪ್ರಶ್ನೆಗೆ ತಪ್ಪತ್ತು ಎಡ್ಡೆ ಪ್ರಶ್ನೆ ಕೇಂದ್ರ ಐಕೊಂದು ಇದಮಿತ್ತ ಮಾವುಡು ಅಂತಿನ ವಿಷಯ ನೂದೇಗು ನೂದು ಸತ್ಯ ಆಂಡ ಈ ಎಲ್ಲೇ ಗೋಷ್ಠಿ ಆ ತೀರ್ಮಾನಕ್ಕೆ ಬರ ಸಾಧ್ಯ ಆ ಪೂಜಿ ಪಂಪಿನ ಸತ್ಯನು ನಮ್ಮ ಮಾತೆಲ್ಲ ತಿರುಗ ಜಾತಿ ಸಂಕೀರ್ಣ ಬರ್ಕೊಂಡು ಕೆಲವು ಸಲ ಅವ್ವ ಉಂದ ಬುಕ್ಕುಂಜ ಯಾನ್ ಸತ್ಯ ಬಂಪ ಯಾನೊರಿ ಬಂಟೆ ಒಡಮಂದಾಯನದ ಆರಾಧನೆ ಮಲ್ಪನಾಗಲು ಎನ್ನ ಉಡಲ್ದ ರೋಮುಡು ಬೈದಿರ್ಲು ಸೇರೊಂದಿರು ಪಂಪಿನ ಸತ್ಯ ನಿಗಲೆ ಪನ್ನೊಂದಲ್ಲ ಒಂದು ಕೂಟಾಟಿಕೆಗೆ ಪನ್ನೊಂದಜ್ಜಿ ಒಂದು ಎಲ್ಲಿ ಉದಾಹರಣೆ ನಿಗಲಿಗೆ ಕೊರ್ಪೆ ಎಂಗಲ ದರ್ಶನವಂತರ ಪಾತ್ರನೇ ಒಂಜಿ ಒಂದು ಪಗೆಲ್ ಪನ್ಯಾರ ಆಯ್ಕೊಳ್ಳಿ ದೈವದ ನುಡಿ ಬರ್ತನು ವೈದ್ಯಲ್ಲ ನುಡಿ ಉಲಯ ಎಂಚ ಕುಟುಂಬ ಸರ್ಕೆನ ಎಂಚನ ದಾದೆ ಯಾಕೆಂಡೆ ಯಾ ಪಂಡತೆ ಮದು ಯಾನೇ ಪಂಪಿನಿ ಸರ್ಕೆ ಪಂಡೆ ಪಟ್ಟಗೆತ್ತು ಪ್ರಸಾದ ಕುರಿಯರು ಕಟ್ಟದು ಬರ್ತನ ಇಜು ಉಲಯ ಸಂಸಾರ ಸರ್ಕೆ ಇಚ್ಚಿ ಬಂಡಿರು ಕೊಡಕೆಂಡೆ ಅವು ಅಣ್ಣೆ ಎಂಕಲ್ಲ ಅಣ್ಣೆ ಒರಿ ಎಂಚ ಪೆರಡ್ಕಾಬೋದು ಎಂದರ್ವರಿ ರಾಗೋಯ್ತೀರು ಆಂಡೆ ಯಾನ್ ಪಂಡೆ ತುಲೆ ಬೈದಿರ್ಲೆ ಅಗುಲಗುಲು ಪಾಲ್ ಮಲ್ತಂದು ಬೆತೆ ಬೆತೆ ಕುಲ್ದೇರು ಈ ಪಾಲದಾಗಲಿದ್ದು ಸೇವೆ ಕೊರ್ಪಿರು ಉಲ್ಲಯ ಪಾಲು ಪರಡಿ ಎಂಕಲೆ ಮುಖ್ಯ ಅತ್ತು ಮೆಕ್ಕೆ ಬಲಯಾಗ ಎಂಕಲೆ ಇಡೀ ಕುಟುಂಬ ಒಟ್ಟಾದ ಸೇವೆ ಕೊರ್ಪಿನ ಮುಖ್ಯ ಬಂದೇರು ಅಂಚಾದ ಕುಟುಂಬ ಸರ್ಕೇಜಿ ದಾದಿತ್ತಂಡಲ ನಿಗಲು ಸುಧಾರ್ತೊಂದು ನಿಗಲ ಬಂಡಾರಗೊಂದು ಒಪ್ಪಿತ ಮಲ್ತೊಂಡೆ ಪಂಡೆ ಗೆತ್ತು ಕೂಡ ಪ್ರಸಾದ ಕೊರ್ನಾಗಲ ಕಟ್ಟದೇ ಬತ್ತಂದು ಎಂಕ್ಲ ಚೂರು ಪೀಸು ಬತ್ತಂದು ಬೈದರ್ಲ ಎಂಕ್ಲ ಗ್ರಾಮನು ಚಾಲ್ಪವರ ಹಾಕೆಂಡೆ ನುಡಿವತ್ತಿನ ಪುರ್ಲುತುಲೆ ದತ್ತಡು ನುಡಿ ಬತ್ತದು ನೀವು ಸರಿ ನೆಂಪದಿ ಒನ್ಲೆ ದತ್ತಡು ನುಡಿ ಬತ್ತನು ಉಲಯ ಎಟ್ಟೆ ಪ್ರಸಾದ ಕೊರ್ಪ ಸಂಸಾರವು ಇನ್ನು ಎಚ್ಚರಿಕೆ ಪುಟ್ಟಯ್ಯ ಅಣ್ಣ ಕೋರು ಪ್ರಸಾದ ಪಂದ್ ದತ್ತಡು ಅಣ್ಣ ಕೋರು ಪ್ರಸಾದ ಪಂದ್ ವಲಯ ಕೋಟಿ ಪ್ರಸಾದನು ಬಿಗಿಪ್ಪಗನ ಕೈ ಗಡಗಡ ನಡ್ಕೊಂಡು ಬೇಗ ಕೇಂಡ ಒಂಜಿ ವೇಳೆ ಪ್ರಸಾದ ಕಟ್ಟದು ಬತ್ತಂಡ ಬಂದು ಅಣ್ಣ ಕೋರು ಪನ್ಯ ಪ್ರಸಾದನು ಬಲತ ಮೀಟತ್ತಿನ ದರ್ಶನದಾರ ಕೋಟಿ ಪ್ರಸಾದ ಗೆತ್ತುಕೊರ್ನಾಗ ಅವು ಎಡ್ಡೆ ಪ್ರಸಾದ ಬರ್ತದೆ ಸತ್ಯ ಬಂಪ ಎನ್ನ ಕನ್ನಡ ನೀರು ಬರ್ತದೆ ಉಂದು ಆರಾಧನೆ ಬಂದುಲೆ ಇನಿ ನಂಗೆ ಬೋಡಾಯನಿ ಉಂದು ಇನಿ ಯಾನು ಒಡೆಗಾಣ್ಲು ಪಿದಾಡ್ನಾಗ ಬೈದರ್ಲೆಂದು ಸುಗಿತೊಂದು ಪಿದಾಡಿಯಡ ಎನ್ನ ಕೆಲಸ ಇನಿವರೆಗೆ ಹೆಂಗೆ ಅಪಜಯ ಆತಜಿ ಸುಖಕ್ಕೂ ಸುಗಿತ್ತೊಂಬೆ ದುಃಖಕ್ಕೂ ಸುಗಿತ್ತೊಂಬೆ ಒಂಜಿ ವಿಚಾರ ಬಂಡಿರು ಬಣ್ಣೆ ಆ ಸಮನ್ವಯಕಾರರನ್ನು ಮೊದಲು ಸುರುಲೆಪ್ಪೊಡೊಂದು ಎನ್ನ ಭಾವನೆಗೆ ಒಂಚೂರು ಸರಿ ಉಂಟು ಬೇಕೆಂಡ ಆ ಬೂಡು ಗುತ್ತದ ವಿಚಾರ ಗುಂಡ ಬೂಡದ ಎಲ್ಲಡಿಗೆ ದೀಪದೀಪಿನರು ಅರೆಗೆ ಸುರು ಪ್ರಸಾದ ಕೊರ್ಪೆ ಇಡೀ ಗ್ರಾಮದ ಪ್ರಸಾದ ಕೊರ್ನಾಗ ಬೈದರ್ಲು ಲೆತ್ತ ಕೇಂದ್ರ ಉಂಡು ಬೈದರ್ಲ ಎಂಕಲ್ ಪ್ರಸಾದ ಪತ್ರ ಎಲ್ಲ ಪುರ್ಸೊತ್ತು ಜೈರೆಗೆಂದು ಉಲಯ ಯಾಪಂಡೆ ಉಂಡು ಬೈದರ್ಲೆ ಒಂದು ಎನ್ನ ಗ್ರಾಮ ಈ ಗ್ರಾಮ ಪ್ರಸಾದ ಕುರಿ ಗೆತ್ತೊಂದು ಆಯು ಬೊಕ್ಕ ಯಾನು ಪ್ರಸಾದ ಗೆತ್ತಿನ ಒಂದು ದುಂಬುದ ಪದ್ಧತಿಗಳ ನೆಕ್ಲ ವ್ಯತ್ಯಾಸ ಉಂಡು ಅಂಡೆ ಯಾನವೇನು ಮತ್ತೊಂದಲ್ಲ ಇಂಚ ಆರಾಧನಾ ಪದ್ಧತಿ ನಮ್ಮ ಮಸ್ತ್ ವಿಚಾರನು ನೆಂಪರಿ ಉಂಡು ಪಂಪಿನ ವಿಚಾರ ಪನೊಂದು ಕೋಟಿ ಚೆನ್ನೈರ ಬಗ್ಗೆ ನಾನು ಯಾನು ಹೆಚ್ಚು ಪನರದ ಆಲತಿ ಪಂತ ಆಹ್ವಾನ ಸ್ವೀಕಾರ ಮಲ್ಪನ ಶಕ್ತಿ ಉಂಡಗಳ್ಡ ಗೆಂದೊಳೇ ಪಂತ ಹೋರಾಟ ಮಲ್ಪನಗುಲು ಅಗಲಿಗೆ ಅಪಮಾನ ಅಂಡವನ್ನು ಸಹಿಸೋಂಜೇರು ಅಗಲಿನ ಕಿರ್ದು ಬಿಟ್ರೆಲ್ಲ ತಯಾರಿಲ್ಲೇರು ಅರ್ಥ ಕೋಟಿ ಚೆನ್ನೈರು ಪುಂಡಿರತ್ ಧರ್ಮ ಸಂಸ್ಥಾಪಕಿರಗಲು ಸಾರಿದು ಪಂತರು ಮಲ್ಲಯ್ಯ ಬುದ್ಧಿವಂತಾಗ ಸಾರಿದು ಪಂತರು ಪನ್ನಡ ಈ ಇಂಚಾನು ಪೆರೇಡ್ ಕಡೆ ಕೋಟಿ ಚೆನ್ನೈ ನಾಟಕ ಗೊಬ್ಬಿಯ ಯಾನು ಕೋಟಿ ಪಾತ್ರ ಮಲ್ತಾ ಇದ್ದು ನಾಟಕ ಮುಖಿ ಬಕ್ಕ ಎನ್ನ ಬಿಲ್ಲವ ಬಂದವರು ಇವತ್ತೆಲ್ಲ ಬಂದಿರು ಕೋಡೆದ ನಾಟಕ ಎಡ್ಡಾಂಡು ಆಂಡ ಆ ಬುದ್ಧಿವಂತೆ ಮಲ್ಲಯ್ಯ ಬುದ್ಧಿವಂತೆ ಚೆನ್ನೈಗೆ ಅಂಚನೆಲ್ಲ ಬಲ್ಲಿತ್ತು ಬಂದಿರು ಒಂದು ದುರಭಿಮಾನ ಬಂತೀನಿ ಯಾನು ಬಂಡೆ ಆ ಅಂಚ ನಿರ್ಣಿಟ್ಟು ಚೆನ್ನೈಗೆ ಕೋಪ ಬರ್ತದೆ ಈ ಅಧರ್ಮಿನ ದೆಪ್ಪುಡು ಪಂಪಿನ ಸ್ಥಿತಿ ನಿರ್ಮಾಣ ಆಂಡು ಪಂಪಿನ ಸತ್ಯ ಅಂಜ ದುರಭಿಮಾನ ಬುಡ್ಚಿ ಯಾನು ಕುದೊಂದು ಕೊಡಂಬಂದ ಎಂಗೆಲ್ಲ ಬಂಟಿರ್ನಾಯಿ ಬಂಡಿಡ್ದ ಅದಾದ ಗೋವು ಯಾನ್ ಕೊಡಂಬಂದ ಎಲ್ಲಿಯೇ ಮಲ್ತಿಲ್ಲ ಕ್ಯಾಂಡು ನಮ್ಮ ಕುಲದೈವಾದ ಪ್ರಾರ್ಥನೆ ಮಲ್ಪ ಪೂಜೆ ಮಲ್ಪಕ ಆಂಡೋಗ್ಲು ಇಡೀ ಸಮಾಜಗೂ ತುಳುನಾಡಿಗೂ ಬರ್ಮಿನಗುಲು ಪಂಪಿನ ಸತ್ಯನು ಮಾತ್ರ ನಮ್ಮ ಏಪ್ಪಲ ಮದೆದು ಬಿಟ್ಟರೆ ಬಲ್ಲಿ ಪಂಪಿನ ವಿಚಾರ ತೆರೆಯೋಂಗ ಮಿತ್ ಕಾಲಗಟ್ಟೋಡು ಪಾತಿರ್ಗ ಬನ್ನಂಜೆ ಬಾಬೊಮ್ಮಿನ ಈ ಪ್ರಾಯುಡು ಎಂಗ್ಲಡು ಮುಂಬೇ ಬೈದಿರಿಡೆ ಬಾಬಣ್ಣ ಇರಬೇಕು ಮಲ್ಲ ಸೆಲ್ಯೂಟ್ ಎಂಕಲೆ ಇದಕ್ಕೆ ಎಂಗಲ್ಲ ಓಡಾಡೊಂದು ಮಲ್ಲ ಜಾಗೆ ಉಂಟು ಅದನ್ನು ಮೋಕೆಡು ಯಾನರಿಗೆ ಸ್ವಲ್ಪ ಸಂದಾಯ್ತು ಮಲ್ಪೆ 2 ಜನ ಸಂಸೋದಕ್ಕೆ ಕೂಡ ಉಲ್ಲೇರು ಒಂಜಿ ಚೆಲ್ವರಾಜು ಉಲ್ಲೇರು ದಾಮೋದರಣ್ಣೆ ಭಾರಿ ವಿಚಾರ ಉಂಟು ಮೊಗಳನ್ನ ಭಾರಿ ವಿಚಾರ ಪಂಡ ಮಸ್ತ್ ಪುಣ್ಯ ದಿನಗಳು
ಅಗಲು ಈ ಜಾಗದ ಬರ್ತದೆ ಇನಿ ಅಗಲ ಒಂದು ವಿಚಾರವನ್ನು ಮಂಡನೆ ಮಲ್ತಾರೆ ಅಗಲಿಗ್ಲ ಸ್ವಲ್ಪ ಸಂದಾಯಕ್ಕೆ ಮಲ್ತೊಂದು ಯುವವಾಹಿನಿ ಮಂಗಳೂರು ಘಟಕ ಒಬ್ಬ ಮಹಿಳಾ ಘಟಕ ನಿಗಲಿಗೆ ಸಲಾಂ 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 ಎಡ್ಡೆ ಕೆಲಸ ಮಲ್ತೊಂದೆಲ್ಲರು ಹಿರಿಯರನ್ನು ಬರ್ನೆಟ್ಟು ಸೇರೋಂದೆಲ್ಲರು ರಾಯಕದ ಕಾರ್ಯಕ್ರಮ ಹೊಲ್ಕಂಟು ಮಾಡ್ತಾರೆ ಒಕ್ಕ ಅಂದು ಒಕ್ಕ ಕನ್ನಡ ಸಂಸ್ಕೃತಿ ಇಲಾಖೆ ನಿಗಲಿಗೆ ಬಲ ಕೊರ್ನಿಯ ನನ್ನೊಂಜಿ ಬಾರಿ ಪ್ರಾಮುಖ್ಯವಾದ ಚಿತ್ರ ವಿಚಾರ ಎಂಕುಲ್ ಭತ್ತ ಎಂಕಲ್ನ ಅನುಭವದ ನಾಲ್ ಪಾತಿರನ್ ಪಂಡ ಪೇರ ನೀರು ಹಂಸಕ್ಷೀರ ನ್ಯಾಯದಲ್ಕ ಸ್ವೀಕಾರ ಮಲ್ಪಲೆ ಏಪಲ ನಮ್ಮ ಪಾಸಿಟಿವ್ ಅಂತ ಬತ್ತಂ ಪೋಯಿ ನೆಗೆಟಿವ್ ಅಂತ ಇನ್ನು ಯಾಂದಾಲ ಪಾತಿರಡ ಅವ್ರ ಕುದಿ ಹೊಸ ಟಂಚ ಪಾತಿರ್ನದಾನಿ ಬನ್ನಂಜಿ ಬಾಬಾ ಮೀದ ಇಂಚ ಪಾತಿರ್ನದಾನಿ ದಾಮೋದರನ ಇಂಚ ಪಾತಿರ್ನದಾನಿ ಪಾತಿರ ನಮ್ಮಡೆ ಬರಲಿ ಜವಣರಿಗೆ ಅನ್ನೋ ಒಂಜಿ ಸೂಚನೆ ಮಗ ಕಲ್ಪನೆ ಮಸ್ತುಂಡು ಕಲ್ಪುಗ ನನಾತಕೇನ್ಗ ನನಾತ ಬುಕ್ಲೇನು ಓದುಗ ಎನ್ನ ಪರಿಸ್ಥಿತಿ ಒಡೆಮುಖಕ್ಕೆಂಡ ಯಾನು ಮಧುಬಂಧ ಸುರು ಮಲ್ಪನಗ ಬೈದರ್ಲು ನುಡಿ ಕೊರ್ಪೇರು ಪರವರಿನ ಭಾಷೆ ಪಕ್ಕ ಅರ್ಥ ಆಪಜಿ ಎಂಕ್ ಏನಂದ ಅರ್ಥ ಆಪಜಿ ಯಾನು ಮೆಲ್ಲ ಬಂದ್ಪಿನ್ ಬೈದರ್ಲು ದಾದ ನುಡಿ ಇರಂದು ಎಂಕ ಗೋಚರ ಬತ್ತ ಜತ್ತ ಬಂದು ಅದಾಗ ಅವೇನು ಸರಳವಾದ ಭಾಷೆ ಬಂದು ಎಂಕ್ ತಿರಿಲಕ್ಕ ಬಂಡಿಲ್ಲ ಈ ಉತ್ತರ ಕೊರಂದು ಪೋಂತಿನ ಕಾಲಘಟ್ಟ ಇರ್ತದೆ ಇನಿ ನಿರ್ಮಲುಡು 4 ಪಾತ್ರ ಹೆಚ್ಚತ್ತು 4 ಪಾತ್ರ ಯಾನು ಐತ ಬಗ್ಗೆ ಪಾತಿರ್ವೆ ಬೊಕ್ಕ ಅಜತತ್ತಿನ ದೈವಾರಾಧನೆ ಅಂತ ಬಾಬಣ್ಣೆ ಯಾಪಲಾ ಕೂಗನ ಉಂಡು ನಂಗೆ ಅದು ಪಂಡಿರತ್ತೆ ಕೆಮ್ಮಲೆದ ಬ್ರಹ್ಮ ಅದು ಬ್ರಹ್ಮ ಇದು ನಮ್ಮ ತುಳುವೆರಿನ ದೇವರು ಅವ್ರು ನೊಟ್ಟು ಬತ್ತಿನ ನಾಗೆ ದೈವಾರಾಧನೆ ಕುಡರ ಬಂದ ನಾಗೆ ದೈವಾರಾಧನೆ ಐದು ಬೊಕ್ಕ ದೈವರು ಬ್ರಹ್ಮ ಲಿಂಗೇಶ್ವರ ಪರಿಕಲ್ಪನೆ ಇತ್ತೆ ಬರ್ತೀನಿ ಬ್ರಹ್ಮೇರು ಬೊಕ್ಕ ಈಶ್ವರ ದೇವರನ್ನ ಒಂಜಿ ಜೋಡಣೆ ಮಾಡ್ತಂಡ ಅವು ದೇವರ ದೈವಾಜಿ ಆಯ್ನ ಸಾಧು ನಮ್ಮ ಬ್ರಹ್ಮೇರು ಗುಂಡೊಡುತ್ತಿನ ಬ್ರಹ್ಮೇರು ಒಂದೇ ಸರಿಯಾದ ಶಬ್ದ ನಾಗನ ಬ್ರಹ್ಮೇರು ಜನರು ಹುಟ್ಟಿನ ಬೆಮ್ಮೇರು ಎಡಮೂರು ಮಾಯಗಾರ ಹುಟ್ಟಿನ ಬೆಮ್ಮೇರು ಸತ್ಯಮಾರ ಹುಟ್ಟದ ಇದನ್ನ ಈ ಬೆಮ್ಮೇರನ್ನು ನಮ್ಮ ದೊಂಬುದಿ ಒಂದು ಸುಗಿತೊಂದು ಪೋಯಿ ನಂಗೆ ಮಾತರಿಗಳ ಕ್ಷೇಮ ಹಾಕ್ಬಿಡು ಮಿತ್ತ ಕಾಲಗು ಈ ಜವಣಿ ನಾನೇ ನಿನಗೆ ಮಂಡೆ ಒಂದು ಪುರಿ ಬಿಡುತ್ತಾ ಇಲ್ಲ ಆ ಪೂರಿನಿಗೆಲ್ಲ ಕುಯಿಂಪುಡು ನನ್ನಾತು ತೆರಿಯೋನುಡು ನನ್ನಾತು ಓದುಡು ನನ್ನಾತು ಪಾತ್ರೆಡು ಬಂಪಿನ ಭಾವನೆಗಳಿಗೆ ಬತ್ತ ನಂದನ ಈ ತುಳುನಾಡದ ಪರಂಪರೆ ಎಡ್ಡಾಪನ ಪನೊಂದು ಮೋಕಿಡಲಿದ್ದಾರೆ ತೋಲೈತು ಸೊಲ್ಮೆ ಸಂದಾವ 10 ಬೆರಳು ಜೋಡಾವ ತರೆನ ತಗ್ಗಾವ ಬೆರಿನ ಬಗಾದ ಸೊನ್ನೆಲೆ ಪರಂಪರೆ ಕಾರ್ಯಕ್ರಮ ಮುಗಿದೊಂದಲ್ಲ ಮತ್ತಾಡ್ನೆ ಬುಡ್ದು ಕೊರ್ಪ ಬಾರಿ ಬೊರ್ಲ ಪೊಲಿಕೆದ ಸಿರಿ ಸಿಂಗಾರದ ಬೊರ್ಲ ಐತದ ರಂಗ್ ತಿಂಜಿದೆ ಈ ರಂಗದ ಒಟ್ಟಿಗೆ ಉಡಾಳಿತ್ತಿನ ಕುರೆಲ ಒಂಜಾತ ಮಾಚಿದೆ ಒಂಜಾತೆ ಮಂಡ್ಯದ ಹುಲ ಈ ಕುರಿಲ ತಿರ್ಕೊಂಡೊಂಡು ನನಾತ ಓದಡು ಪಂಪಿನ ಅಂಗಲ ಪುಲ ಉರ್ಕೊಂಡೊಂಡು